ನಮಸ್ಕಾರ. ಎಂದೆಂದಿಗೂ ನಿಮ್ಮೊಂದಿಗೆ ಇವತ್ತು ಮತ್ತೊಬ್ಬ ಅತಿಥಿಯೊಂದಿಗೆ ಬಂದಿದ್ದೇನೆ. ಗ್ರಾಮೀಣ ಭಾಗದಲ್ಲಿ ಕೋವಿಡ್-19ನ ಎರಡನೇ ಅಲೆ ಅದು ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಮತ್ತು ಅಲ್ಲಿಯ ಜನಜೀವನದ ಮೇಲೆ, ಅಲ್ಲಿಯ ಆರ್ಥಿಕತೆಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಅನ್ನುವಂಥದ್ದು ಬಹಳ ಅದು ವಿಶಿಷ್ಟವಾಗಿರುವಂಥದ್ದು. ಅದು ನಗರ ಪ್ರದೇಶದ ಜನರಿಗೆ ಅದು ಗೊತ್ತಾಗಲಿಕ್ಕಿಲ್ಲ. ನಗರ ಪ್ರದೇಶದಲ್ಲಿ ಒಂದು ರೀತಿಯದ್ದಾಗಿದ್ದರೆ ಅಂದರೆ ಬಹಳ ಬೇಗನೆ ಹರಡುವಂಥದ್ದು ಇದ್ದಿರಬಹುದು. ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲೋ ಮನೆಗಳು ಇರ್ತದೆ, ಹರಡಿಕೊಂಡು ಇರ್ತದೆ, ಹಾಗಾಗಿ ಹರಡುವಿಕೆಯ ಭಾಗ ಒಂದು ಕಡಿಮೆ ಇರ್ತದೆ ಅಂತ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಉಳಿದ ಕೋವಿಡ್-19ಗೆ ನಾವು ಲಾಕ್ಡೌನ್ ಹಾಕುವಂಥ ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ನಗರ ಪ್ರದೇಶದಲ್ಲಿ ಆಗಿದ್ರೂ ಕೂಡ ಈಗ ಯಾವುದೇ ವಿಚಾರಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ಬೇಗನೆ ಅದನ್ನು ಕೊಡಬಹುದಾಗಿದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಹಾಗಿಲ್ಲ. ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾದಂಥ ಪರಿಸ್ಥಿತಿ ಇರುವಾಗ ಇಡೀ ಒಂದು ಆಡಳಿತ ವ್ಯವಸ್ಥೆ ಬಹಳ ಪ್ರಯಾಸ ಪಡಬೇಕಾದಂಥ ಒಂದು ಸಂದರ್ಭ ಇದು. ಬಹುಶಃ ಲಾಕ್ಡೌನ್ ಅಂತ ಅನ್ನೋದು ಇಡೀ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆಯಾಯ ಒಂದೊಂದು ಜಿಯೋಗ್ರಫಿಕಲ್ ಆದಂಥ ನಗರ ಮತ್ತು ಹಳ್ಳಿಗಳು ಇದನ್ನು ನಮ್ಮ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಬಹಳ ಬೇರ್ಪಡಿಸಿಕೊಂಡು ಇರ್ತದೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ. ಯಾವ ರೀತಿಯಲ್ಲಿ ಇಲ್ಲಿ ಮಾಡಬೇಕಾಗಿದೆ, ಯಾವ ರೀತಿಯಲ್ಲಿ ಅಲ್ಲಿ ಮಾಡಬೇಕಾಗಿದೆ ಅನ್ನೋದು. ಸೊ ಗ್ರಾಮೀಣ ಭಾಗದ ಕಷ್ಟಗಳೇನು ಇದನ್ನು ತಿಳ್ಕೊಳ್ಬೇಕಾಗಿದೆ. ಇವತ್ತು ನಮ್ಮ ಜೊತೆಗೆ ಭಾರತೀಯ ಜನತಾ ಪಕ್ಷದ ಮಾಜಿ ಜಿಲ್ಲಾ ಅಧ್ಯಕ್ಷರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಂಜೀವ ಮಠಂದೂರು ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಗಿದೆ ಪುತ್ತೂರು ಈ ಸಂದರ್ಭದಲ್ಲಿ? ಪುತ್ತೂರು ನಗರ ಪ್ರದೇಶವೂ ಹೌದು, ಗ್ರಾಮಾಂತರವೂ ಹೌದು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಗರಸಭೆ ಇದೆ, ಒಂದು ಪಟ್ಟಣ ಪಂಚಾಯತ್ ಇದೆ, 31 ಗ್ರಾಮ ಪಂಚಾಯಿತಿಗಳಿದೆ. ಅದರಿಂದ ಸುಮಾರು 60% ಗ್ರಾಮಾಂತರ, 40% ನಗರ ಇದೆ. ಇಡೀ ದೇಶದಲ್ಲಿ ಮೊದಲು ಕೋವಿಡ್-19 ಕೊರೋನಾ ಬಂದಾಗ ಇದು ಪಟ್ಟಣ ಪ್ರದೇಶದ ಕಾಯಿಲೆ ಅಂತೇಳಿ ಜನ ಭಾವಿಸ್ತಾಯಿದ್ರು. ಪೇಟೆ ಪಟ್ಟಣದಲ್ಲಿರುವವರಿಗೆ ಇದು ಬಂತು. ಅವರಿಂದ ಮತ್ತೆ ಅದು ನಿಧಾನವಾಗಿ ಹಳ್ಳಿ ಪ್ರದೇಶಕ್ಕೆ ಹರಡುವಂಥ ಸಂದರ್ಭಗಳು ಇವತ್ತಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಇವತ್ತು ನಾವೆಲ್ಲ ಹೇಳ್ತಾ ಇದ್ದೇವೆ, ಸಮುದಾಯಕ್ಕೆ ಆ ಒಂದು ಕಾಯಿಲೆ ಹರಡಿದರೆ ಅದನ್ನು ನಿಯಂತ್ರಣ ಮಾಡೋದು ಕಷ್ಟ ಅಂತೇಳಿ. ನಾವು ಕಂಡುಕೊಂಡಾಗೆ ಇವತ್ತು ಪೇಟೆ ಪಟ್ಟಣಗಳಲ್ಲಿದ್ದಂಥ ಆ ಕೋವಿಡ್-19 ಕೊರೋನಾ ಗ್ರಾಮಾಂತರದ ಕೆಲವು ಹಳ್ಳಿಗಳಿಗೂ ಇವತ್ತು ಅದು ಹರಡಿ ಬಹುಶಃ ಗ್ರಾಮಾಂತರದ ಬದುಕನ್ನು ಕೂಡ, ಜನರ ಬದುಕನ್ನು ಬರ್ಬರಗೊಳಿಸುವಂಥ ಸಂಗತಿಯನ್ನು ಮಾಡಿದೆ. ಆದರೂ ಜನ ಧೃತಿಗೆಡುವುದಿಲ್ಲ. ಗ್ರಾಮಾಂತರದಲ್ಲಿ ಇರುವಂಥ ಜನ ಒಂದಷ್ಟು ವಿದ್ಯಾವಂತರು ಅಲ್ಲದಿದ್ದರು, ಅವರು ಶ್ರಮಜೀವಿಗಳು. ಹೌದು, ಅವರಲ್ಲಿ ಆ ಹ್ಯುಮಿನಿಟಿ ಪವರ್ ಇದೆ. ಆ ಹ್ಯುಮಿನಿಟಿ ಪವರ್ ಇದ್ದ ಕಾರಣ ಸಾವು ನೋವುಗಳ ಸಂಖ್ಯೆ ಕಡಿಮೆ ಆಗಿದೆ. ಆಮ್ಲಜನಕದ ಕೊರತೆ ಅಷ್ಟು ಆಮ್ಲಜನಕದ ಕೊರತೆ ಇಲ್ಲ. ಅವರಲ್ಲಿ ಹ್ಯುಮಿನಿಟಿ ಇರುವ ಕಾರಣ ಮತ್ತೆ ಅವರು ಬಲಿಷ್ಠ ಆಗಿದ್ದಾರೆ. ಪೇಟೆ ಪಟ್ಟಣದವರಾಗಿ BP ಶುಗರ್ ಸ್ವಲ್ಪ ಕಡಿಮೆ ಇರುವ ಕಾರಣ ಕೋವಿಡ್ ಪಾಸಿಟಿವ್ ಬಂದರು, ಅದನ್ನು ಅವರು ತಳ್ಕೊಳ್ಳುವಂಥ ಶಕ್ತಿ ಆಗಿದೆ. ಅದರಿಂದ ಸಾವು ನೋವುಗಳ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಅದನ್ನು ನಿಯಂತ್ರಣ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ ಆದ ಕಾರಣ ಇವತ್ತು ದಿನದಿಂದ ದಿನಕ್ಕೆ ಆ ಒಂದು ಪಾಸಿಟಿವ್ ಕೇಸುಗಳು ಜಾಸ್ತಿ ಆಗ್ತಾ ಇವೆ. ನನ್ನ ಒಂದು ತಿಳುವಳಿಕೆಗೋಸ್ಕರ ಸರ್, ಈಗ ಲಾಕ್ಡೌನ್ ಮಾಡುವ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಾದರೂ ಬಹಳ ಕಷ್ಟ. ಎಷ್ಟೇ ಲಾಕ್ಡೌನ್ ಮಾಡಿದ್ರೂ ಕೂಡ ಅಸಾಧ್ಯಕರವಾದಂಥ ಪರಿಸ್ಥಿತಿ. ಆದರೆ ಗ್ರಾಮೀಣ ಭಾಗದಲ್ಲಿ ಹಾಗಿಲ್ಲ. ಲಾಕ್ಡೌನ್ ಅಂತ ಹೇಳಿದರೆ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಅಥವಾ ಒಂದು ಅಂಗಡಿಗೆ ಹೋಗಬೇಕಾದ್ರೂ ಕಿಲೋಮೀಟರ್ ಗಟ್ಟಲೆ ಅವರು ನಡ್ಕೊಂಡು ಹೋಗಬೇಕಂತ ಪರಿಸ್ಥಿತಿ. ಆದರೂ ಅದು ಹರಡ್ತದೆ ಅನ್ನೋದು ಬಹಳ ಗಂಭೀರವಾದ ವಿಚಾರ ಅಲ್ವಾ? ಕಳೆದ ಬಾರಿ ಕೋವಿಡ್ನ ಪ್ರಥಮ ಅಲೆ ಬಂದಾಗ ಪ್ರಧಾನಮಂತ್ರಿಯವರು ಮಾರ್ಚ್ 23ಕ್ಕೆ ಜನತಾ ಕರ್ಫ್ಯೂವನ್ನು ಹಾಕ್ತಾರೆ. ಆಮೇಲೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಲಾಕ್ಡೌನ್ ಘೋಷಣೆ ಮಾಡ್ತದೆ. ಆ ಲಾಕ್ಡೌನ್ ಘೋಷಣೆ ಮಾಡಿದಾಗ ಒಂದಷ್ಟು ನಿಯಮಗಳನ್ನು ತಂದರು. ಯಾರ್ಯಾರು ಬೇರೆ ಬೇರೆ ಊರಿಂದ ಬರ್ತಾರೋ ಅವರು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಆಗಬೇಕು. ಯಾವ ಮನೆಯಲ್ಲಿ ಪಾಸಿಟಿವ್ ಕೊರೋನಾ ಕೇಸ್ ಬಂತೋ ಆ ಮನೆಯನ್ನು ಸೀಲ್ ಡೌನ್ ಮಾಡುವಂಥದ್ದು, ಅದನ್ನು ಕಂಟೈನ್ಮೆಂಟ್ ಝೋನ್ ಮಾಡುವಂಥದ್ದು. ಆ ಪಾಸಿಟಿವ್ ಬಂದವನನ್ನು ಕೋವಿಡ್ ಕೇರ್ ಸೆಂಟ್ರಲ್ಲಿ ಹಾಕಿ ಅಲ್ಲಿ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ ಈ ಸಲ ನಿಯಮದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರು. ಯಾರು ಪಾಸಿಟಿವ್ ಕೇಸ್ ಬರ್ತದೋ ಅಂಥವನು ಮನೆಯಲ್ಲಿ ಇದ್ದು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳಿದರು. ಯಾರು ವಿದೇಶದಿಂದ ಬರ್ತಾನೆ, ಯಾರು ಪರ ಊರಿಂದ ಬರ್ತಾನೆ, ಅವನು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡುವ ಅಗತ್ಯ ಇಲ್ಲ, ಮನೆಯಲ್ಲೇ ಕ್ವಾರಂಟೈನ್ ಆಗ್ಬೋದು ಅಂತ ಹೇಳಿದರು. ಇದರ ಪರಿಣಾಮ ಒಂದಷ್ಟು ಜನ ಏನು ಮಾಡಿದರು ಅಂದರೆ ಈ ಸಲ ನಿಯಮ ಅಷ್ಟು ಕಟ್ಟುನಿಟ್ಟಾಗಿಲ್ಲ,
ತೊಂದರೆ ಇಲ್ಲ ಅಂತೇಳಿ ಯಾರು ಬೇರೆ ಬೇರೆ ಭಾಗದಿಂದ ಪಾಸಿಟಿವ್ ಕೇಸ್ ಇರುವವರು ಬಂದು ಮನೆಯ ಹೊರಗಡೆ ತಿರುಗಾಡಲಿಕ್ಕೆ ಶುರು ಮಾಡಿದರು. ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಹೊರ ನಗರ ಪ್ರದೇಶಗಳಲ್ಲಿ, ಬೃಹತ್ ನಗರಗಳಲ್ಲಿ ಇರುವವರು ಗ್ರಾಮೀಣ ಭಾಗದವರು ಎಲ್ಲ ಗ್ರಾಮೀಣ ಭಾಗಕ್ಕೆ ಅವರು ಬರಲೇಬೇಕಾಗ್ತದೆ. ಏನಂದ್ರೆ ಹೆಚ್ಚಿನವರು ಗ್ರಾಮಾಂತರದಲ್ಲಿರುವವರು ಕೂಡ ವಿದ್ಯಾವಂತರು. ಇವತ್ತು IT-BT ಬೇರೆ ಬೇರೆ ನಗರ ಪ್ರದೇಶದಿಂದ ಹೋಟೆಲ್ ಉದ್ಯಮ ಮಾಡಿಕೊಂಡು ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿದ್ದರು. ನಮಗೆ ಹಳ್ಳಿಯಲ್ಲಿ ಸೇಫ್ ಅಂತೇಳಿ, ಭದ್ರತೆ ಜಾಸ್ತಿ ಅಂತೇಳಿ ಲಾಕ್ಡೌನ್ ಆದಾಗ ಪೇಟೆಯಿಂದ ಹಳ್ಳಿಗೆ ಬರಲಿಕ್ಕೆ ಶುರು ಮಾಡಿದರು. ಬಂದವರು ಬರುವಾಗಲೇ ಕೋವಿಡ್ ಪಾಸಿಟಿವ್ ಕೇಸನ್ನು ಆ ಹಳ್ಳಿಗೆ ತರುವಂಥ ಸಂಗತಿಯನ್ನು ಮಾಡಿದರು. ಬಂದ ತಕ್ಷಣ ಅವರು ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ, ಸಂಬಂಧಿಕರ ನೆಂಟರಿಷ್ಟರ ಆಪ್ತರ ಮನೆಗೆ ಸುತ್ತಾಡಲಿಕ್ಕೆ ಶುರು ಮಾಡ್ತಾರೆ. ಇದರ ಪರಿಣಾಮ ಇವತ್ತು ಹಳ್ಳಿಯಲ್ಲಿ ಕೂಡ ಒಂದಷ್ಟು ಪಾಸಿಟಿವ್ ಕೇಸುಗಳು ಜಾಸ್ತಿ ಆಗಲಿಕ್ಕೆ ಕಾರಣ ಆಯಿತು. ನಮ್ಮಲ್ಲಿ ಅಂದರೆ ಈ ಸಲ ನಾವು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡಲಿಲ್ಲ. ಯಾವುದೇ ಮನೆಯಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದರೆ ಅವನಿಗೆ ಯಾವುದು ಸಿಂಪ್ಟಮ್ಯಾಟಿಕ್ ಇದ್ದರೆ ಮಾತ್ರ ಅವನು ಹಾಸ್ಪಿಟಲೈಸ್ ಮಾಡುವಂಥದ್ದು. ಸಿಂಪ್ಟಮ್ಯಾಟಿಕ್ ಆದರೆ, ಯಾವುದೇ ಅವನಿಗೆ ರೋಗ ಲಕ್ಷಣಗಳು ಕಾಣದೆ ಪಾಸಿಟಿವ್ ಬಂದರೆ ಅವನನ್ನು ಮನೆಯಲ್ಲೇ ಇದ್ದು ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥ ಸಂಗತಿ ಮಾಡಿ. ತಾವು ಹೇಳಿರುವಂಥ ಈ ಒಂದು ಉದಾಹರಣೆಗಳು ಈ ಪುತ್ತೂರು ಭಾಗದಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರಿಕೆ ಆಗ್ತಾ ಇದೆಯಾ? ಅದೇ ರೀತಿಯಾಗಿ ಒಂದು ವೇಳೆ ಅವರು ಅವರ ಮನೆಗೆ ಬಂದು ಮನೆಯಲ್ಲೇ ಇರ್ತಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಆದರೆ ಈ ರೀತಿಯ ಸ್ಪ್ರೆಡ್ಗೆ, ಈಗ ಗ್ರಾಮೀಣ ಭಾಗದಲ್ಲೂ ಈ ರೀತಿಯ ಸ್ಪ್ರೆಡ್ಗೆ ಆಗ್ತಿರೋದು ಇದೇ ಕಾರಣ ಅಂತ ನಾನು ವಾಸ್ತವಾಂಶವನ್ನು ನಿಮ್ಮ ಹತ್ರ ಹೇಳಿದ್ದೆ. ಗ್ರಾಮೀಣ ಭಾಗದಲ್ಲಿ, ಅದರಲ್ಲಿ ಪುತ್ತೂರಿನ ಆಸುಪಾಸಲ್ಲಿರುವಂಥ ನಾನು 31 ಪಂಚಾಯಿತಿಗೂ ಆ ಕಾರ್ಯಪಡೆ ಸಭೆಯನ್ನು ಮಾಡಿ ಅಲ್ಲಿರುವಂಥ ವಾಸ್ತವ ಸ್ಥಿತಿಯನ್ನು ತಿಳ್ಕೊಂಡ ಮೇಲೆ ನಾನು ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಗ್ರಾಮೀಣ ಭಾಗದಲ್ಲಿ, ಯಾಕಂದರೆ ಕೋವಿಡ್ ಎಲ್ಲಿಯೋ ಒಂದು ಹಳ್ಳಿಯಲ್ಲಿ ಉತ್ಪತ್ತಿ ಆಗಲಿಲ್ಲ. ಚೀನಾದ ವುಹಾನ್ನಲ್ಲಿ ಆರಂಭ ಆಗಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ಗೆ ಬಂದು, ಅದು ಫ್ಲೈಟಲ್ಲಿ ಬಂದು, ಟ್ರೈನಲ್ಲಿ ಬಂದು, ಬಸ್ಸಲ್ಲಿ ಬಂದು, ಕಾರಲ್ಲಿ ಬಂದು ಇವತ್ತು ಹಳ್ಳಿಯನ್ನು ಮುಟ್ಟಿದೆ. ಆ ಹಳ್ಳಿಯ ಜನರಿಗೆ ಬಹುಶಃ ಪೇಟೆಯವರು ಈ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಹಳ್ಳಿಯ ಜನ ನೆಮ್ಮದಿಯಿಂದ ಇದ್ದರು. ಇವತ್ತು ಅವರ ಸಂಬಂಧಿಕರೋ ಮತ್ತೊಬ್ಬರೋ ನೆಂಟರಿಷ್ಟರೋ ಆಪ್ತರೋ ಇಲ್ಲ, ಇವರು ಹೋದಂಥ ಯಾವುದೋ ಒಂದು ಸಮಾರಂಭದಲ್ಲಿಯೋ ಯಾವುದೊಬ್ಬ ಕೋವಿಡ್ ಪೇಷಂಟ್ ಬಂದು ಬಹುಶಃ ಇದು ಸ್ಪ್ರೆಡ್ ಆಗುವಂಥ ಸಂಗತಿ ಆಯಿತು. ಕಳೆದ ಬಾರಿ ಸರ್ಕಾರ ಈ ಕಟ್ಟುನಿಟ್ಟಿನ ಕ್ರಮ ತಗೊಂಡ ಕಾರಣ ಬೇಗ ನಿಯಂತ್ರಣಕ್ಕೆ ಬಂತು. ಆಮೇಲೆ ಜನರಿಗೆ ಒಂದು ಮೊಂಡು ಧೈರ್ಯ ಬಂತು, ನಾವು ವ್ಯಾಕ್ಸಿನ್ ಹಾಕಿಕೊಂಡಿದ್ದೇವೆ, ತೊಂದರೆ ಇಲ್ಲ, ಬಂದರೂ ನಾನು ಜೀವ ಉಳಿಬಹುದು ಎನ್ನುವಂತ ಒಂದು ಸಣ್ಣ ಒಂದು ಧೈರ್ಯ ಬಂದ ವಿಶ್ವಾಸ ಬಂತು. ಅದರ ಪರಿಣಾಮ ಇವತ್ತು ಈ ರೀತಿಯಾಗಿ ಅದು ವ್ಯಾಪಕವಾಗಿ ಸ್ಪ್ರೆಡ್ ಆಗಿ ಹರಡಿ ಜನರು ಇವತ್ತು ಕಷ್ಟ ನಷ್ಟಗಳನ್ನು ಅನುಭವಿಸುವಂತ ಸಂಗತಿ. ಸರ್, ಒಬ್ರು ಕರೆಯಲಿದ್ದಾರೆ. ನಮಸ್ಕಾರ. ಯಾರು? ದಯಾನಂದ್ರ? ನಮಸ್ಕಾರ ದಯಾನಂದ್ರು. ವಿಟ್ಲದಿಂದ ದಯಾನಂದ್ರು. ಹೇಳಿ ದಯಾನಂದ್ರೆ, ನಮಸ್ಕಾರ. ನಮಗೆ ವಿಟ್ಲ ಮುಟ್ನೂರಿಂದ ಮಾತಾಡೋದು ಸರ್ ನಾನು. ಹೇಳಿ ದಯಾನಂದ್ರೆ. ನಮ್ಮಲ್ಲಿ ಬಹಳಷ್ಟು ಕೆಲವು ವಿಷಯದಲ್ಲಿ ಇವಾಗ ಮೊನ್ನೆ ನಮ್ಮ ಪುತ್ತೂರಿನ ಶಾಸಕರು ನಮ್ಮ ಗ್ರಾಮಕ್ಕೆ ಬಂದು ತಹಸೀಲ್ದಾರ್ ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ಒಂದು ಎಲ್ಲ ಅಧಿಕಾರಿಗಳನ್ನು ಇದರ ಬಗ್ಗೆ ಒಂದು ಮುನ್ನೆಚ್ಚರಿಕೆ ವಹಿಸಿಕೊಳ್ಳ ಮಾಡಬೇಕು, ಮತ್ತೆ ಎಲ್ಲ ಪಂಚಾಯತ್ ಸದಸ್ಯರನ್ನ ಸೇರಿಸಿಕೊಂಡು ಊರಿನ ಪ್ರಮುಖರನ್ನ ಸೇರಿಸಿಕೊಂಡು ಯಾವ ರೀತಿ ನೀವು ಈ ಕೋವಿಡ್ ಕಾರ್ಯಾಚರಣೆಯನ್ನು ಮಾಡಬೇಕು ಅನ್ನೋ ಒಂದು ಕಾರ್ಯಪಡೆಯನ್ನು ಮಾಡಿರುವಂತದ್ದು ಇವತ್ತು ಅಕ್ಷರಶಃ ನಮ್ಮ ಗ್ರಾಮದಲ್ಲಿ ಉಂಟಲ್ಲ ಸರ್, ಭಾರಿ ಖುಷಿ ಆಯ್ತು ನಮ್ಗೆ, ಭಾರಿ ಖುಷಿ ಆಯ್ತು. ಎಲ್ರಿಗೂ ಅದ್ರ ಜಾಗೃತಿ ಬಂದಿದೆ ಈಗ, ಅದೊಂದು ಭಾರಿ ಸಂತೋಷ ಸರ್. ಇನ್ನೂ ಕೂಡ ಸ್ವಲ್ಪ ಇನ್ನೊಮ್ಮೆ ಅವರಿಗೆಲ್ಲ ಅಧಿಕಾರಿಗಳಿಗೆ ಮತ್ತೊಮ್ಮೆ ಫೋನಲ್ಲಿ ಮಾತಾಡಿಸಿಕೊಂಡು ಯಾವ ರೀತಿ ಉಂಟು ನಮ್ಮ ಗ್ರಾಮದಂತ ಅಧಿಕಾರಿಗಳ ಮುಖಾಂತರ ನಮ್ಮ ಶಾಸಕರು ಕೇಳಿಕೊಂಡ್ರೆ ಅಧಿಕಾರಿಗಳು ಇನ್ನಷ್ಟು ಅದರ ಬಗ್ಗೆ ಮುತುವರ್ಜಿ ವಹಿಸಿದ್ರೆ ನಮ್ಮ ಗ್ರಾಮವನ್ನು ಒಂದು ಕೋವಿಡ್ ಮುಕ್ತ ಗ್ರಾಮವಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು ಸರ್. ಶಾಸಕರಿಗೆ ಇದನ್ನು ನಾವು ವಿನಂತಿ ಕೊಡುವಂತ. ದಯಾನಂದ್ರೆ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ದಯಾನಂದ್ರೆ, ಧನ್ಯವಾದಗಳು ಸರ್. ಹೇಳಿ. ಈಗ ನಮ್ಮ ದಯಾನಂದರು ಉಲ್ಲೇಖ ಮಾಡಿದಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರ, ಅದರಲ್ಲಿ ಪುತ್ತೂರು ತಾಲೂಕು ಬರ್ತದೆ, ಬಂಟ್ವಾಳ ತಾಲೂಕು ಬರ್ತದೆ. ನಮ್ದು ಸುಮಾರು 42 ಗ್ರಾಮ ಬರ್ತದೆ. ವಿಟ್ಲಪೇಟೆ ಕೂಡ ನಮಗೆ ಬರ್ತದೆ, ಪಟ್ಟಣ ಪಂಚಾಯತ್. ಆ ಎಲ್ಲ ಗ್ರಾಮಗಳಲ್ಲಿ ನಾವು ಕಾರ್ಯಪಡೆ ಸಭೆಯನ್ನು ಮಾಡಿದ್ದೇವೆ. ನಾನು ಕಾರ್ಯಪಡೆ ಸಭೆಯನ್ನು ಮಾಡಬೇಕಿದ್ರೆ ತಹಸೀಲ್ದಾರರು, ತಾಲೂಕು ಮಟ್ಟದ ನಮ್ಮ ತಾಲೂಕು ಪಂಚಾಯತ್ ಕಾರ್ಯಾಧಿಕಾರಿಯವರು, ತಾಲೂಕು ಆರೋಗ್ಯ ಅಧಿಕಾರಿಗಳು, ನಮ್ಮ ಇಒ ಅವರು, BO ಎಲ್ಲ ನಮ್ಮ ಯಾರ್ಯಾರು ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ, ಪೊಲೀಸ್ ಇಲಾಖೆ ಇದೆ, ಎಲ್ಲರನ್ನು ಕರ್ಕೊಂಡು ಹೋಗಿ ಮಾಡಿದ್ದೇವೆ. ಒಂದು ಕಾರ್ಯಪಡೆ ಅಂತ ಹೇಳುವಾಗ ಆ ಬೂತ್ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ ಕೆಲಸ ಮಾಡುವಂಥ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು, ಆರೋಗ್ಯ ಕಾರ್ಯಕರ್ತೆಯರು, ಅಲ್ಲಿಯ ಪಂಚಾಯತ್ ಸದಸ್ಯರು, ಅಲ್ಲಿಯ ಬೀಟ್ ಪೊಲೀಸ್ ಇತ್ಯಾದಿ ಜನ
ಇವರನ್ನು ಸೇರಿಸಿಕೊಂಡು ಅಲ್ಲಿ ಟೀಮ್ ಮಾಡಿ ಅವರು ಮನೆ ಮನೆ ಸಂಪರ್ಕ ಮಾಡಬೇಕು, ಮನೆ ಮನೆಗೆ ಹೋಗಿ ಅಲ್ಲಿ ಅವರ ಪಲ್ಸ್ ನೋಡಬೇಕು. ಆ ಸ್ಯಾಚುರೇಷನ್ 90 ಕೆಳಗೆ ಬಂದಿದ ಅವರಿಗೆ ಶೀತ ನೆಗಡಿ, ನಾವು ಸ್ಯಾರಿ ILI ಅಂತ ಹೇಳ್ತೇವೆ ಮೆಡಿಕಲ್ ಭಾಷೆಯಲ್ಲಿ, ಆ ಶೀತ ನೆಗಡಿ ಕೆಮ್ಮು ಕಾಯಿಲೆ ಇರುವವರಿದ್ದಾರ ಇವರನ್ನು ಹುಡುಕಿ ಅಂಥವರಿದ್ದರೆ ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸಬೇಕು. ನಮಗೆ ಏನಾದರೂ ಸಿಂಪ್ಟಮ್ಯಾಟಿಕ್ ಇದ್ದರೆ ಕೋವಿಡ್ ಸಿಂಪ್ಟಮ್ಯಾಟಿಕ್ ಇದ್ದರೆ ತಕ್ಷಣ ಅವ್ರದ್ದು ರ್ಯಾಟ್ ಟೆಸ್ಟ್ ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಟ್ಟು ಈಗಾಗಲೇ ಒಂದು ರೀತಿಯಲ್ಲಿ ಕಾರ್ಯಪಡೆಯನ್ನು ನಾವು ಸನ್ನದ್ಧಗೊಳಿಸಿ ಅವರಿಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದರಿಂದಾಗಿ ಒಂದಷ್ಟು ಗ್ರಾಮೀಣ ಭಾಗದಲ್ಲಿ ಜನರಿಗೆ ಜಾಗೃತಿಯ ಜೊತೆಯಲ್ಲಿ ಎಚ್ಚರಿಕೆಯನ್ನು ಕೊಡುವಂಥ ಸಂಗತಿಯನ್ನು ನಾವು ಮಾಡಿದ್ದೇವೆ. ಇದರಿಂದಾಗಿ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ನಿಯಂತ್ರಣಕ್ಕೆ ತರುವ ಸಂಗತಿಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ದಯಾನಂದರು ಉಲ್ಲೇಖ ಮಾಡಿದರು, ಇದನ್ನು ಕಂಟಿನ್ಯೂ ಮಾಡಬೇಕು, ಇನ್ನಷ್ಟು ಅಧಿಕಾರಿಗಳನ್ನು ಎಚ್ಚರಿಸುವಂಥ ಸಂಗತಿ ಆಗಾಗ ಮಾಡಬೇಕು ಅಂತೇಳಿ. ಅದಕ್ಕೆ ಬೇಕಾಗಿ 2 ದಿವಸಕ್ಕೊಮ್ಮೆ ನಾವು ಕಾರ್ಯಪಡೆ ಸಭೆ ಮಾಡಿ ಎಲ್ಲೆಲ್ಲಿ ನಮ್ಮದು ಕಂಟೈನ್ಮೆಂಟ್ ಝೋನ್ ಉಂಟು, ಎಲ್ಲೆಲ್ಲಿ ಹೊಸದಾಗಿ ಈಗ ಪಾಸಿಟಿವ್ ಕೇಸ್ಗಳು ಬಂದಿದೆ, ಯಾರ್ಯಾರು ಬೇರೆ ಬೇರೆ ಊರಿಂದ ಬಂದು ಮನೆಯಲ್ಲಿ ವಾಸವಾಗಿದ್ದಾರೆ, ಇದರ ಬಗ್ಗೆ ನಿಗಾ ಇಡಲಿಕ್ಕೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಅದನ್ನು ಫಾಲೋಅಪ್ ಮಾಡುವಂಥ ಸಂಗತಿಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಈಗ ಫುಡ್ ಗ್ರೈನ್ಸ್ ಕೊಡ್ತಾ ಇದ್ದಾರೆ, ಪಡಿತರ ವ್ಯವಸ್ಥೆ. ಆ ಪಡಿತರ ವ್ಯವಸ್ಥೆಯನ್ನು ಕೊಡಬೇಕಿದ್ರೆ ಜನ ನುಗ್ಗುಲು ಆಗ್ತದೆ. ಹೌದು, ಈ ಪಡಿತರ ವ್ಯವಸ್ಥೆ ಬಗ್ಗೆ ಬಹಳಷ್ಟು ದೂರುಗಳು ಬರ್ತಾ ಇರುವಂಥ ನಮಗೆ ಸಮಯ ಸಾಕಾಗೋದಿಲ್ಲ ಅಂತ, ಏನಂದ್ರೂ ಕೂಡ 7 ಗಂಟೆ ಒಳಗೆ ಅವರಿಗೆ ಆರಂಭ ಮಾಡಲಿಕ್ಕೂ ಆಗೋದಿಲ್ಲ ಅಂತ ಕೆಲವು ಸಂದರ್ಭಗಳಲ್ಲಿ. ಗ್ರಾಮೀಣ ಭಾಗದಲ್ಲಿ ಅವರಿಗೆ ತಲುಪಲಿಕ್ಕೂ ಅರ್ಧ ಗಂಟೆ 3/4 ಗಂಟೆ ಆ ಭಾಗಕ್ಕೆ ತಲುಪಲಿಕ್ಕೆ ಸಮಯ ಬೇಕಾಗ್ತದೆ ಅಂತ ಅನ್ನುವಂಥದ್ದು. ಇದರಿಗೆ ಉತ್ತರ ಬಯಸ್ತೇನೆ ಸರ್. ಈ ನಡುವೆ ಬಾಲಕೃಷ್ಣ ಅವರು ನೇರ ಸಂಪರ್ಕ. ನಮಸ್ಕಾರ ಬಾಲಕೃಷ್ಣ ಅವರೇ, ಎಲ್ಲಿಂದ? ಬಾಲಚಂದ್ರ ಕಟ್ಟೆ, ಕೇಪು ಗ್ರಾಮದಿಂದ. ಬಾಲಚಂದ್ರ ಕಟ್ಟೆ ಅವರು ಸರ್, ಮಾತಾಡಿ. ಹಲೋ ಸರ್. ಹೇಳಿ ಬಾಲಚಂದ್ರ, ನಮಸ್ಕಾರ. ನಮಸ್ತೆ. ನೀವು ನಿಮ್ಮ ಕಾರ್ಯಪಡೆ ಭಾರಿ ಒಳ್ಳೆ ಕೆಲಸ ಮಾಡ್ತಾ ಉಂಟು ಸರ್. ನಮ್ಮ ಗ್ರಾಮದಲ್ಲಿ ನೀವು ಪ್ರತಿ ಗ್ರಾಮಕ್ಕೆ, ನಿಮ್ಮ ಕ್ಷೇತ್ರದ ಪ್ರತಿ ಗ್ರಾಮಕ್ಕೆ ಖುದ್ದು ಬಂದು ನೀವು ಕಾರ್ಯಪಡೆ ಒಳ್ಳೆ ಚುರುಕುಗೊಳಿಸಿದಿರಿ. ಮತ್ತೆ ಧನ್ಯವಾದಗಳು ನಿಮಗೆ. ಮತ್ತೆ ನಮ್ಮ ಕೊರೋನಾ ವಾರಿಯರ್ಸ್ಗಳು ಅವರಿಗೆ ಒಂದು ಹುರುಪಿನ ಮಾತುಗಳನ್ನು ಹೇಳಿ ಒಳ್ಳೆ ಹುರುಪಿನಿಂದ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ. ಧನ್ಯವಾದಗಳು. ನಾವು ಸಹ ಒಳ್ಳೆ ಕೆಲಸಗಳನ್ನು ಮಾಡ್ತೇವೆ. ನಿಮ್ಮ ಒಂದು ಪ್ರೋತ್ಸಾಹ ಮೊನ್ನೆಯಿಂದ ಒಂದು ಬೂಸ್ಟ್ ಕೊಟ್ಟಾಗೆ ಆಗಿದೆ ನಮಗೆಲ್ರಿಗೂ. ಅದು ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ? ಅಲ್ಲ, ಮುಂದೆ ನಮ್ಮ ಕ್ಷೇತ್ರದ ಮಟ್ಟಿಗೆ ಈಗ ನೀವು ರಚಿಸಿದಂತಹ ಈ ಕಾರ್ಯಪಡೆಯ ಕೆಲಸಗಳು ಚೆನ್ನಾಗಿ ನಡೀತಾ ಉಂಟು. ಇನ್ನು ಮುಂದಕ್ಕೆ ಯಾವುದೇ ಈಗ ಕೊರೋನಾದಿಂದ ಹೆಚ್ಚು ಏನಾದ್ರೂ ಬಾಧೆ ಆದ್ರೆ ಮುಂದಕ್ಕೆ ನಮ್ಮ ಹಾಸ್ಪಿಟಾಲಿಟಿ ವಿಷಯದಲ್ಲಿ ಅದು ಇದು ಆಗಿರ್ಬೋದು, ಯಾವುದು ಆಕ್ಸಿಜನ್ ಆಗ್ಬೋದು, ಇಂಥದ್ದೆಲ್ಲ ಏನು ತೊಂದರೆ ಆಗದಾಗೆ ನೋಡ್ಕೊಳ್ಳುವಂಥದ್ದು ಆಗಬೇಕು. ಅದು ಮಾಡ್ತಾ ಇದ್ದೀರಿ ಅನ್ನುವಂತ ಇದು ವಿಶ್ವಾಸವೂ ನಮಗೆ ಇದೆ. ಎಸ್ ಬಾಲಚಂದ್ರ ಅವರೇ, ಧನ್ಯವಾದಗಳು ಸರ್, ಧನ್ಯವಾದಗಳು, ಥ್ಯಾಂಕ್ ಯು ಸರ್. ಅದೇ ಈಗ ಸಮಯಾವಕಾಶಗಳು ಸಾಕಾಗುವುದು. ಈಗ ರೇಷನ್ ಬಗ್ಗೆ ಈಗಾಗಲೇ ನಾವು ನಮ್ಮ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ತಹಸೀಲ್ದಾರಲ್ಲಿ ಮಾತಾಡಿದ್ದೇವೆ. ಒಂದು BPL ನವರಿಗೆ ನಾವು ರೇಷನ್ ಕೊಡ್ತಾ ಇದ್ದೇವೆ. ಅದರ ಒಟ್ಟಿಗೆ APL ನವರಿಗೆ ವಿಲ್ಲಿಂಗ್ನೆಸ್ ಮೇಲೆ ಅವರು ಬೇಡಿಕೆ ಸಲ್ಲಿಸಿದರೆ ಅವರಿಗೆ ಕೊಡುವಂಥ ಸಂಗತಿಯನ್ನು ಮಾಡ್ತೇವೆ. ಈ ಇಬ್ಬರಿಗೂ ನಾವು ಈಗ ವೇರಿಯೇಷನ್ ಹೇಗೆ ಕೊಡ್ತೇವೆ ಅಂದರೆ 10 ಗಂಟೆ ಒಳಗಡೆ ಬರಬೇಕು ಅಂತ. ಈಗ 12 ಗಂಟೆಗೆ ಅದನ್ನು ವಿಸ್ತರಣೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಒಪ್ಪಿಕೊಂಡಿದ್ದೆ. ಆಮೇಲೆ ಗ್ರಾಮೀಣ ಭಾಗದಲ್ಲಿ ಏನು ಹೇಳಿದೆ ಅಂದರೆ ದಿನಸಿ ಮತ್ತು ರೇಷನ್ ಎರಡಕ್ಕೂ ಲಘುವಾಗುತ್ತದೆ. ಇನ್ನು 12 ಗಂಟೆವರೆಗೆ ಅಥವಾ 12 ಗಂಟೆ ತನಕ ರೇಷನ್ ಮಾತ್ರ. ಈ ವಾರ್ಡ್ ಒಂದೊಂದೇ ವಾರ್ಡ್ನವರನ್ನು ಒಂದೊಂದು ದಿವಸ ಬರಲಿಕ್ಕೆ ಹೇಳಿ. ಮತ್ತೆ ಪಂಚಾಯತಲ್ಲಿ ಒಂದು ವೆಹಿಕಲ್ ಮಾಡಿ ಆ ಮನೆಗೆ ಅದನ್ನು ತಲುಪಿಸಲಿಕ್ಕೂ ನಾವೀಗ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಗ್ರಾಮೀಣ ಭಾಗದಲ್ಲಿ. ಯಾಕೆ ಮಾಡ್ತೇವೆ ಅಂದರೆ ಈಗ ಕೆಲವು ಮನೆಯಲ್ಲಿ ಪಾಸಿಟಿವ್ ಕೇಸ್ ಇದ್ದವರಿದ್ದಾರೆ, ಕೆಲವು ಕಂಟೈನ್ಮೆಂಟ್ ಅಂತೇಳಿ ಘೋಷಣೆ ಮಾಡಿದ್ದಾರೆ, ಝೋನ್ ಅಂತ ಅಲ್ಲಿವರೆಗೆ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಅದರ ಜೊತೆಯಲ್ಲಿ ನಾವು ತಂಬು ಕೊಟ್ಟು ಆ ರೇಷನ್ ಪಡ್ಕೊಳ್ಬೇಕಿತ್ತು. ಈಗ ಮ್ಯಾನ್ಯುವಲ್ ಅಲ್ಲಿ ಅವರ ಆಧಾರ್ ಕಾರ್ಡಿನ ಆಧಾರದಲ್ಲಿ ಈ ಸಲ ಮೇ ತಿಂಗಳಲ್ಲಿ ರೇಷನ್ ವಿತರಣೆ ಮಾಡುವಂಥ ಸಂಗತಿಯನ್ನು ಮಾಡಿದೆ. ಅದರಿಂದ ಸಮಸ್ಯೆ ಆಗದ ರೀತಿಯಲ್ಲಿ ಈಗ ಪಂಚಾಯತ್ ಅಧ್ಯಕ್ಷರು ಅಲ್ಲಿಯ ಕಾರ್ಯಪಡೆ ಎಲ್ಲ ಮನೆಗೆ ರೇಷನ್ ಅನ್ನು ತಲುಪಿಸುವಂಥ ಸಂಗತಿಯನ್ನು ಈಗ ಮಾಡ್ತಾರೆ. ಆರಂಭದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ಯಾಕಂದರೆ ಅದು ಹಿಂದಿನ ಬಾರಿ ಯಾವ ರೀತಿಯಾಗಿ ವಿತರಣೆ ಆಗಿತ್ತು ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿದ್ರು. ಆದರೆ ಈಗ ನಾವು ಮೊನ್ನೆಯಿಂದ ಅದಕ್ಕೆ ಏನು ಬದಲಿ ಸೂತ್ರಗಳನ್ನು ಮಾಡಬೇಕು ಅದನ್ನು, ಹಾಗಾಗಿ ಸಮಯಾವಕಾಶದ ಕೊರತೆ ಅಂತ ಆಗುದಿಲ್ಲ, ಮನೆಗೆ ತಲುಪುವಂಥದ್ದು ಆಗ್ತದೆ. ಓಕೆ,
ವಿಟ್ಲದಿಂದ ಹಮೀದ್ ಅವರಿದ್ದಾರೆ. ನಮಸ್ಕಾರ ಹಮೀದ್ ಅವರೇ, ಮಾತಾಡಿ ಸರ್. ನಮಸ್ಕಾರ ಹಮೀದ್ರೆ. ನಮಸ್ಕಾರ ಸರ್. ಪತ್ರಕರ್ತರು. ಹೌದೌದು, ಮಾತಾಡಿ ಹಮೀದ್. ವಿಟ್ಲದ ಸಮುದಾಯ ಆಸ್ಪತ್ರೆಯಲ್ಲಿ ಕೊರೋನಾ ಪೀಡಿತರಿಗೆ ಚಿಕಿತ್ಸೆಗಾಗಿ ಸೂಕ್ತವಾದ ವ್ಯವಸ್ಥೆ ಮಾಡಿಲ್ಲ ಎಂಬ ಕೊರಗಿದೆ. ಈ ಬಗ್ಗೆ ಶಾಸಕರು ಏನನ್ನುತ್ತೀರಿ? ಥ್ಯಾಂಕ್ ಯು, ಧನ್ಯವಾದಗಳು. ಹೇಳಿ. ಈಗ ವಿಟ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದಷ್ಟು ವೈದ್ಯರ ಕೊರತೆ ಇದೆ. ಅಲ್ಲಿ ಎನಸ್ಥೇಸಿಯಾ ಡಾಕ್ಟರ್ ಬೇಕು. ಆಕ್ಸಿಜನ್ ಬೆಡ್ಗಳನ್ನೆಲ್ಲ ಓಪನ್ ಮಾಡಲಿಕ್ಕೆ ಅಲ್ಲಿ ಎನಸ್ಥೇಸಿಯಾ ಡಾಕ್ಟರ್ ಬೇಕು. ಈಗೇನು ಮಾಡಿದ್ದಾರೆ ಅಂದರೆ ಆಲ್ಮೋಸ್ಟ್ ಆಲ್ ನಮ್ಮದು ತಾಲೂಕು ಆಸ್ಪತ್ರೆಗಳಲ್ಲಿ ಮಾತ್ರ ನಾವು ಕೋವಿಡ್ ಪೇಷಂಟ್ಗಳನ್ನು ತಗೊಳ್ತೇವೆ. ಪ್ರೈಮರಿ ಹೆಲ್ತ್ ಸೆಂಟರ್ ಅಂದರೆ PSC ಮತ್ತು CSC ಕಮ್ಯುನಿಟಿ ಹೆಲ್ತ್ ಸೆಂಟರ್, ವಿಟ್ಲದ್ದು ಕಮ್ಯುನಿಟಿ ಹೆಲ್ತ್ ಸೆಂಟರ್, ಅಲ್ಲಿ ಒಂದಷ್ಟು ಕೊರತೆಗಳಿರುವ ಕಾರಣ ಈಗ ಅಲ್ಲಿ ತಗೊಳ್ಳಿಲ್ಲ. ಬಂಟ್ವಾಳದಲ್ಲಿ ತಗೊಳ್ತೇವೆ, ಪುತ್ತೂರಲ್ಲಿ ತಗೊಳ್ತೇವೆ. ಅದನ್ನು ಬೇರೆ ಕಾಯಿಲೆ ಬರುವವರಿಗೆ ಅದನ್ನು ಸೀಮಿತಪಟ್ಟು ಇಟ್ಟಿದ್ದೇವೆ. ಯಾಕಂದ್ರೆ ಎರಡನ್ನು ತಗೊಂಡಿದ್ರೆ ಅಲ್ಲಿ ನಮಗೆ ವೈದ್ಯರು ಸಪರೇಟ್ ಆಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಬೇಕು. ಕೋವಿಡ್ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡುವಂಥ ವೈದ್ಯರು ಜನರಲ್ ಪೇಷಂಟ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ದಾದಿಯರು, D ಗ್ರೂಪ್ ನೌಕರರು, ಅದರಿಂದಾಗಿ ಸ್ವಲ್ಪ ಸಮಸ್ಯೆ ಆಗಿದೆ. ಹೊಸ ಇನ್ನೂ ಸಿವಿಯರ್ ಆಗಿ ಹೋದ್ರೆ ಹೊಸ ಅಲ್ಲಿ ಕೂಡ ಕೋವಿಡ್ ಆಸ್ಪತ್ರೆಯನ್ನಾಗಿ ಪರಿವರ್ತನೆ ಮಾಡುವಂತ ಸಂಗತಿಯನ್ನು ಮಾಡ್ತಾರೆ. ಅಲ್ಲಿ ಏನು ಬೆಡ್ಗಳನ್ನು ಹಾಕುವಂಥದ್ದು ಏನಾದರೂ? ಅಲ್ಲ, ಬೆಡ್ ಇದೆ ಈಗಲೇ. ಅದು ಕೂಡ 30 ಬೆಡ್ ಇಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬೆಡ್ ಎಲ್ಲ ಇದೆ. ಆದರೆ ನಮ್ಮಲ್ಲಿ ನಾರ್ಮಲ್ ಪೇಷಂಟ್ಗಳು ಬರ್ತಾರೆ, ಬಾಕಿ ಕಾಯಿಲೆಗೂ ಬರ್ತಾರೆ. ಆದ್ರಿಂದ ಪ್ರತ್ಯೇಕ ಮಾಡುವಂತ, ಹೌದೌದು, ಪ್ರತ್ಯೇಕ ಮಾಡುವಂತ ಸಂಗತಿ ಈಗ ಆಗ್ಲಿಲ್ಲ. ಯಾಕಂದ್ರೆ ತಾಲೂಕು ಆಸ್ಪತ್ರೆ ಇರುವ ಕಾರಣ ಬಂಟ್ವಾಳಕ್ಕೆ ಕಳಿಸ್ತೇವೆ. ಮತ್ತೆ ಪುತ್ತೂರಿನಲ್ಲಿ ನಾವು ಈಗ ವಿಟ್ಲ ಭಾಗದ ಪೇಷಂಟ್ಗಳನ್ನು ತಗೊಳ್ಳುವಂತ ಸಂಗತಿಯನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ವಿಟ್ಲದಲ್ಲಿ ಸಿವಿಯರ್ ಆಗಿ ಇನ್ನೂ ಕೂಡ ಸ್ಪ್ರೆಡ್ ಆದರೆ, ಬೇರೆ ಕಡೆ ಬೆಡ್ಗಳು ಇಲ್ಲದೇ ಇದ್ರೆ ವಿಟ್ಲ CSC ಅನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಕೋವಿಡ್ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡುವಂಥದ್ದು. ಓಕೆ, ಕಾರ್ತಿಕ್ ಇದ್ದಾರೆ ಕೇಪುವಿನಿಂದ. ನಮಸ್ಕಾರ ಕಾರ್ತಿಕ್. ನಮಸ್ಕಾರ ಸರ್. ಮಾತಾಡಿ ಸರ್. ಹೇಳಿ ಕಾರ್ತಿಕ್. ಈಗಾಗಲೇ ನಮ್ದು ಕೇಪು ಗ್ರಾಮ ಮತ್ತೆ ಆಲ್ಮೋಸ್ಟ್ ಪುತ್ತೂರು ಇಲ್ಲೆಲ್ಲ ಕೋವಿಡ್ಗೆ ತುಂಬಾ ಪ್ರಿಪೇರ್ ಆಗಿ ಶಾಸಕರು ತುಂಬಾ ಇದನ್ನ ಮಾಡಿದ್ದಾರೆ. ಮತ್ತೆ ಅವರ ವಾರ್ ರೂಮ್ ಮೂಲಕ ತುಂಬಾ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈಗ ಟ್ಯಾಬ್ಲೆಟ್ಸ್ ಆಗ್ಬೋದು ಅಂತದೆಲ್ಲ ನಮ್ಗೆ ಸಿಗ್ತಾ ಇದೆ ಸೂಕ್ತ ಸಮಯಕ್ಕೆಲ್ಲ. ಧನ್ಯವಾದ ಕಾರ್ತಿಕ್ ಅವರೇ. ಬೇರೆ ಇನ್ನು ಏನ್ ಆಗ್ಬೇಕಾಗಿದೆ ಅಂತ ಹೇಳ್ತೀರಿ ಕಾರ್ತಿಕ್? ಇಲ್ಲ, ಆಲ್ಮೋಸ್ಟ್ ಬೇಕಾದಂತ ವ್ಯವಸ್ಥೆಗಳನ್ನ ಈಗಾಗಲೇ ಶಾಸಕರು ಮಾಡಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗೆ ಅಷ್ಟು ದೊಡ್ಡ ಕೇಸ್ಗಳು ಇಲ್ಲ, ಆದ್ರೆ ಅದಕ್ಕೆ ಇನ್ನೆಷ್ಟು ದೊಡ್ಡ ಕೇಸ್ ಬಂದ್ರೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನ ಆಲ್ರೆಡಿ ಮಾಡಿದ್ದಾರೆ. ನಮ್ಮ ಶಾಸಕರ ವಾರ್ ರೂಮ್ ಇದೆ. ಅಲ್ಲಿ ಏನು ಅಂದ್ರೆ ನಮ್ಮಲ್ಲಿ ಈಗ ಒಂದೊಂದು ವಿಂಗ್ ಅನ್ನು ಮಾಡಿದ್ದೇವೆ. ಈಗ ಇಮಿಡಿಯೇಟ್ ಆಂಬುಲೆನ್ಸ್ ಬೇಕಿದ್ರೆ ನಮ್ಮಲ್ಲಿ 4 ಆಂಬುಲೆನ್ಸ್ಗಳು, ಅದರಲ್ಲಿ ಆಕ್ಸಿಜನ್ ಇದ್ದ ಆಂಬುಲೆನ್ಸ್, ಕೋವಿಡ್ ಆಂಬುಲೆನ್ಸ್ಗಳನ್ನು ಮಾಡಿದ್ದೇವೆ. ಅಂತ್ಯ ಸಂಸ್ಕಾರಕ್ಕೆ PPP ಕಿಟ್ ಹಾಕಿ ಅಂತ್ಯ ಸಂಸ್ಕಾರ ಮಾಡುವಂಥ ಕೆಲಸವನ್ನು ನಮ್ಮ ವಾರ್ ರೂಮಿಂದ ಮಾಡುತ್ತೇವೆ. ಅಂತ್ಯ ಸಂಸ್ಕಾರ ಅವರು ಮನೆಯಲ್ಲಿ ಮಾಡೋದಿದ್ರೆ ಅವರಿಗೆ ಬಟ್ಟೆ ಬೇಕು, ಕೋರ ಬಟ್ಟೆ ಬೇಕು. ಅದನ್ನು ಕೂಡ ನಾವು ಸ್ಟಾಕ್ ಇಟ್ಟಿದ್ದೇವೆ. ಯಾಕಂದ್ರೆ ಜೌಲಿ ಶಾಪ್ಗಳು ಓಪನ್ ಇಲ್ಲ, ನಮ್ಮ ಕಡೆಯಿಂದಲೇ ಅಲ್ಲಿ ಕೊಡ್ತೇವೆ. ಸ್ಯಾನಿಟೈಸರ್ ಅನ್ನು ಕೊಡ್ತೇವೆ. ಮೆಡಿಸಿನ್, ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಒಬ್ಬನಲ್ಲಿ ವೆಹಿಕಲ್ ಇಲ್ಲ, ಅವನಿಗೆ ಈಗ ನಮ್ಮ ಬಂಟ್ವಾಳ ಭಾಗ ಅವರು ಹೇಳಿದ್ರು ಅಲಿಕೆ, ಅಲ್ಲಿಂದ ಪುತ್ತೂರಿಗೆ ಬರಲಿಕ್ಕೆ ಆಗುದಿಲ್ಲ, ಪೇಟೆಗೆ ನಮ್ಮ ಕಡೆಯಿಂದ ನಮ್ಮ ವಾರ್ ರೂಮಿಂದ ಅವನ ಮನೆಗೆ ಇಂಥ ಔಷಧಿ ಬೇಕು ಅಂದರೆ ಮನೆಗೆ ತಲುಪಿಸುವಂಥ ಸಂಗತಿಯನ್ನು ನಾವು ಮಾಡ್ತೇವೆ. ಮತ್ತು ವ್ಯಾಕ್ಸಿನಿಗೆ ಯಾವ ಆಸ್ಪತ್ರೆಯಲ್ಲಿ ಎಷ್ಟೆಷ್ಟು ಇವತ್ತು ವ್ಯಾಕ್ಸಿನ್ ಬಂದಿದೆ, ಯಾರ್ಯಾರು ಕೊಡ್ತಾರೆ, ಈ ಮಾಹಿತಿಯನ್ನು ಕೂಡ ನಮ್ಮ ಕಡೆಯಿಂದ ಡೈಲಿ ಕೊಡುವಂಥ ಸಂಗತಿಯನ್ನು ಮಾಡ್ತೇವೆ. ಏನು ಅವನಿಗೆ ತುರ್ತು ಸಂದರ್ಭದಲ್ಲಿ ಆಹಾರದ ಸಮಸ್ಯೆ ಆಯಿತು, ಅದನ್ನು ಕೂಡ ನಮ್ಮ ಕಡೆಯಿಂದ ಕಿಟ್ಟು ಕೊಟ್ಟು ಒದಗಿಸುವಂತ ಆಹಾರವನ್ನು ನಮ್ಮ ವಾರ್ ಮುಖಾಂತರ ಮಾಡ್ತಾ ಇದ್ದೀವಿ. ಬಂಟ್ವಾಳದಿಂದ ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ? ನಮಸ್ತೆ. ನಮಸ್ಕಾರ, ಸಿದ್ಧಾಂತ್ ಮಾತಾಡುದು ಕೋಳ ಗ್ರಾಮದಿಂದ. ಹೇಳಿ ಅಂದ್ರೆ ಮಾತಾಡಿ ಸರ್. ನಮ್ಮಲ್ಲಿ ಈಗ ಕೋವಿಡ್ ಇದು ವ್ಯವಸ್ಥೆ ಎಲ್ಲ ಸರಿಯಾದ ರೀತಿಯಲ್ಲಿ ಆಗ್ತಾ ಉಂಟು. ಕೋವಿಡ್ ಯಾರಿಗೆಲ್ಲ ಬಂದಿದೆ ಅವರಿಗೆಲ್ಲ ಮನೆಗೆ ವಿಸಿಟ್ ಮಾಡಿ ಅವ್ರಿಗೆ ಏನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೇವೆ. ಎಷ್ಟು ಕೇಸ್ ಉಂಟು ಈಗ ನಿಮ್ಮಲ್ಲಿ? ಕುಳ ಇರಿಕಿದಲ್ಲಿ ಈಗ 12 ಕೇಸ್ ಉಂಟು ಒಟ್ಟು. ಎಲ್ಲ ಆಸ್ಪತ್ರೆಯಲ್ಲಿದ್ದಾರಾ ಮನೆಯಲ್ಲಿದ್ದಾರಾ? ಎಲ್ಲ ಒಬ್ಬರು ಆಸ್ಪತ್ರೆಯಲ್ಲಿದ್ದಾರೆ, ಮತ್ತೆ ಎಲ್ಲ ಮನೆಯಲ್ಲಿದ್ದಾರೆ, ಏನ್ ತೊಂದರೆ ಇಲ್ಲ. ಅವರು ಕೂಡ ಹುಷಾರಿಯಾಗಿ ಇವತ್ತು ನಾಳೆ ಅಥವಾ ಡಿಸ್ಚಾರ್ಜ್ ಆಗುವಂತ ಇದರಲ್ಲಿದ್ದಾರೆ. ಇನ್ನು ಬರೋದಾಗಿ ಏನ್ ಮಾಡ್ತೀರಿ? ಇನ್ನು ಒಂದೇ ಒಂದು ಕೇಸ್ ಬರೋದಿಲ್ಲ ಅಂತ ಹೇಳಿ ನೀವು ತೀರ್ಮಾನ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಈಗ ಅಲ್ಲಿ ಅವರಿಗೆ ಕ್ವಾರಂಟೈನ್ ಅನ್ನು ಕರೆಕ್ಟ್ ಮಾಡುವಾಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಯಾರು ಹೊರಗೆ ಹೋಗದಾಗೆ, ಹಾಗೆ ಮನೆಯಿಂದ ಹೊರಗೆ ಹೋಗದಾಗೆ ಹಾಗೆ. ಎಷ್ಟಿದ್ದಾರೆ? ಧನ್ಯವಾದಗಳು.
ಥ್ಯಾಂಕ್ ಯು ಆಯ್ತು ಸರ್, ಥ್ಯಾಂಕ್ ಯು. ಗ್ರಾಮೀಣ ಭಾಗದಿಂದ ಯಾವುದೇ ದೂರುಗಳು ಬಂದಿಲ್ಲ. ನಮಗೆ ಲಾಠಿ ಚಾರ್ಜ್ ಮಾಡ್ತಾರೆ, ನಮ್ಮನ್ನು ಓಡಿಸ್ತಾರೆ. ನಗರ ಭಾಗದಲ್ಲಿ ಇದೇ ದೂರುಗಳು, ನಮಗೆ ಬಿಡುವುದಿಲ್ಲ, ನಮಗೆ ಸಿಗಲಿಲ್ಲ ಅನ್ನುವಂಥದ್ದು. ಸೊ ಇಂಥ ಈ ರೀತಿಯ ಸಮಸ್ಯೆಗಳು ಬರಲಿಲ್ವೇ? ಅಲ್ಲಿ ಅಂಗಡಿಗಳು ಹೆಚ್ಚು ಹೊತ್ತು ಗ್ರಾಮೀಣ ಭಾಗದವರು ಅದು ಇಂಡಿಪೆಂಡೆಂಟ್ ಲೈಫ್, ಸ್ವಾವಲಂಬಿ ಬದುಕು. ಅವರಿಗೆ ಬೇಕಾದಂತ ನೀರು, Correct. ಆಹಾರ, ಹೌದು ತರಕಾರಿ, ಹಾಲು ಅವರಲ್ಲೇ ಸಿಗ್ತದೆ. ಹೌದು ಪೇಟೆಯವರೆಲ್ಲ ಏನು ಅಂಗಡಿಗಳನ್ನೇ ಡಿಪೆಂಡೆಂಟ್, ನಂಬಿಕೊಂಡಿರ್ತಾರೆ ಅವರು. ಅವಲಂಬಿತರು. ಹೌದು ಅದಕ್ಕೆ ಹೇಳಿದ್ರು, ಹಿಂದೆ ಹಿರಿಯರು ಹೇಳ್ತಾ ಇದ್ರು, ಅಲ್ಲಿ ಭಗವಂತನ ಸೃಷ್ಟಿ, ಪೇಟೆ ಮನುಷ್ಯನ ಸೃಷ್ಟಿ ಅಂತ ಹೇಳಿ. ಕರೆಕ್ಟ್. ಅದು ಇವತ್ತು ಸಾಬೀತಾಗಿದೆ, ಕೋವಿಡ್ ಸಂದರ್ಭದಲ್ಲಿ ಸಾಬೀತಾಗಿದೆ. ಕರೆಕ್ಟ್. ಯಾಕಂದ್ರೆ ಲಾಕ್ಡೌನ್ ಅದನ್ನು ಕಲಿಸಿಕೊಟ್ಟಿದೆ. ಗ್ರಾಮೀಣ ಭಾಗದಲ್ಲಿ ಇದ್ರೆ ನೀನು ಹೇಗಿರ್ತೀಯ, ನಗರ ಭಾಗದಲ್ಲಿ ಹೇಗಿರ್ತೀಯ? ಲಾಕ್ಡೌನ್ ಇವತ್ತು ನಮಗೊಂದು ಪಾಠ ಕಲಿಸಿದೆ. ಅದರಿಂದ ಹಳ್ಳಿಯ ಜನ ಬದುಕಲಿಕ್ಕೆ ಹೇಗೆ ಬದುಕಬೇಕು ಅಂತ ಅವ್ರಿಗೆ ಗೊತ್ತು. ಅಂದ್ರೆ ಇನ್ನೊಬ್ಬರನ್ನು ಅವಲಂಬಿಸದೆ ಅವರು ಬದುಕುವಂತ ಸಂಗತಿ. ಪೇಟೆಯಲ್ಲಿ 100ಕ್ಕೆ 100 ಇನ್ನೊಬ್ಬರನ್ನ ಅವಲಂಬಿಸಿ ಬದುಕುವಂತ ಸಂದರ್ಭದಲ್ಲಿ ಅವರಿಗೆ ಕೆಲವು ಅನಿವಾರ್ಯತೆಗಳಿರ್ತದೆ. ಅವ್ರಿಗೆ ಪಟ್ಟಣದಲ್ಲಿ ಯಾವುದೋ ಒಂದು ಅಂಗಡಿಯೋ ಯಾವುದೋ ಒಂದು ಯಾರನ್ನೋ ಒಂದು ಡಿಪೆಂಡ್ ಆಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಓಡಾಟ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರ್ತದೆ. ಮತ್ತೆ ಅವರು ಮನೆಯಲ್ಲಿಯೇ ಕೂತು ಜೀವನ ಮಾಡುವಂಥದ್ದು ಬಾರಿ ಕಡಿಮೆ. ಅವರು ಯಾವುದೋ ವ್ಯವಹಾರ ಮಾಡಿ ಬದುಕುತ್ತಿರುವವರು. ಅಲ್ಲಿಯವರು ವ್ಯವಹಾರ ಮಾಡಿ ಬದುಕುವವರಲ್ಲ, ಕೂಲಿ ಕೆಲಸ ಮಾಡಿ ಕೃಷಿ ಮಾಡಿ ಬದುಕುವವರು. ಅವರು ಒಂದು ವಾರ ಮನೆಯಲ್ಲಿ ಕೂತರು ಅವರಿಗೆ ಏನು ಸಮಸ್ಯೆ ಬರುವುದಿಲ್ಲ ಹಳ್ಳಿಯವರಿಗೆ. ಆದ್ರೆ ಪೇಟೆಯವರಿಗೆ ಆಹಾರಕ್ಕೆ ಸಂಬಂಧಪಟ್ಟ ತಿನ್ನುವುದಕ್ಕೆ ಏನು ದೊಡ್ಡ ಸಮಸ್ಯೆ ಏನು ಸಮಸ್ಯೆಗಳು ಬರುವುದಿಲ್ಲ. ಯಾಕಂದ್ರೆ ಆಟಿ ತಿಂಗಳು ಆಟಿ ತಿಂಗಳು. ಹೌದೌದು. ಈಗ ಲಾಕ್ಡೌನ್ ಕೂಡ ಒಂದು ಆಟಿ ತಿಂಗಳು. ಹೌದೌದು. ಹಾಗೆ ಹಳ್ಳಿಯ ಜನ ಸ್ವಲ್ಪ ಪೇಟೆಗೆ ಬರೋದು ಸ್ವಲ್ಪ ಕಡಿಮೆ. ಹಳ್ಳಿಯಲ್ಲಿ ಇದ್ದು ಅವರು ಜೀವನ ಮಾಡ್ತಾರೆ. ಅದರಿಂದ ಹಳ್ಳಿಯಲ್ಲಿ ಇಷ್ಟ ತನಕ ಕೊರೋನಾ ನಿಯಂತ್ರಣದಲ್ಲಿ ಇತ್ತು. ಆದರೆ ಪೇಟೆಯ ಜನ ಅನಿವಾರ್ಯವಾಗಿ ಬೇರೆ ಬೇರೆ ವ್ಯವಹಾರ ನಿಮಿತ್ತ ಓಡಾಡುವುದರಿಂದ ಒಂದಷ್ಟು ವ್ಯಾಪಕವಾಗಿ ಕೊರೋನಾ ಕೂಡ ಬಂತು. ಆದರೆ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅವರ ಸ್ವೇಚ್ಛಾಚಾರದ ಜೀವನಕ್ಕೆ ಅಡ್ಡಿ ಆತಂಕಗಳು ಬರ್ತದೆ ಅನ್ನೋ ಒಂದು ಮಾನಸಿಕತೆಯಿಂದ ಬಹುಶಃ ಇಂಥ ಸಂಗತಿಗಳು ಆಗಾಗ ಬೆಳಕಿಗೆ ಬರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಎಸ್ ಸರ್. ಉಪ್ಪಿನಂಗಡಿಯಿಂದ ಸುರೇಶ್ ಅವರಿದ್ದಾರೆ. ನಮಸ್ಕಾರ ಸುರೇಶ್. ಸರ್ ನಮಸ್ತೆ. ನಮಸ್ಕಾರ ಸುರೇಶ್ ರೇ, ಹೇಳಿ. ಸರ್ ನಾನು ಉಪ್ಪಿನಗಡಿಯಿಂದ ಸುರೇಶ್ ಅಂತ ಮಾತಾಡ್ತಿದ್ದೇನೆ ಸರ್. ಹೇಳಿ ಸುರೇಶ್ ರೇ. ಸರ್ ತಮ್ಮ ಒಂದು ಕಾರ್ಯ ವೈಖರಿ ಅದು ಬಹಳ ಜನರಿಗೆ ಮೆಚ್ಚುಗೆ ಆಗುವಂತಹದ್ದು. ಧನ್ಯವಾದ. ಒಟ್ಟು ಜಿಲ್ಲೆಯಲ್ಲೇ ತಾವು ಕೈಗೊಂಡಂತಹ ಒಂದು ಗ್ರಾಮ ಮಟ್ಟದ ಕೋವಿಡ್ ಕಾರ್ಯಪಡೆ, ಅದರಲ್ಲಿ ಪಂಚಾಯತ್ನ PDO ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರನ್ನು ಸೇರಿಸಿಕೊಂಡು ಮಾಡಿರುವಂತಹದ್ದು, ಮತ್ತು ಅದರೊಟ್ಟಿಗೆ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಬಹಳ ಯಶಸ್ವಿಯಾದ ಒಂದು ಕೋವಿಡ್ ಕಾರ್ಯಪಡೆಯನ್ನು ಮಾಡಿದ್ದೀರಾ ತಾವು. ಅದೇ ತಮ್ಮ ಒಂದು ತಂಡವನ್ನು ಮಾಡಿಕೊಂಡಿದ್ದೀರಿ, ಕೋವಿಡ್ ತುರ್ತು ನಿರ್ವಹಣಾ ತಂಡ ಅಂತ. ಅದು ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೆ ಸರ್. ಅದರೊಟ್ಟಿಗೆ ತಮ್ಮ ಕ್ಷೇತ್ರದಲ್ಲಿ ಸೋಂಕಿತರಿಗೆ ಆಮ್ಲಜನಕ ಮತ್ತು ಬೆಡ್ಡಿನ ಕೊರತೆ ಆಗದಂತೆ ಜಿಲ್ಲೆಯಲ್ಲೇ ಪ್ರಥಮ ಪ್ರಯೋಗ ಅನ್ನುವಂತಹ ಒಂದು ಹೊಸ ಆಕ್ಸಿಜನ್ ಪ್ಲಾಂಟ್ ಅನ್ನು ಕೂಡ ಮಾಡಿದ್ದೀರಿ. ಅದೇ ರೀತಿ ಸರ್ ತಾವು ಅಧಿಕಾರಿಗಳನ್ನು ಮತ್ತು ಅತಿ ವಿಶ್ವಾಸದಿಂದ ಮತ್ತು ಅವರು ಏನಾದರೂ ಕೆಲಸ ಮಾಡುವಲ್ಲಿ ವ್ಯತ್ಯಾಸವಾದರೆ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಸಂಪೂರ್ಣವಾಗಿ ಅವರು ಈ ಒಂದು ಕೊರೋನಾದಲ್ಲಿ ಪ್ರೇರಣೆ ನೀಡಿದ್ದೀರಾ ಸರ್. ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಇದನ್ನೇ ತಾವು ಜಿಲ್ಲೆಯಲ್ಲಿ ಯಾಕೆ ಅನುಷ್ಠಾನ ಮಾಡ್ಲಿಕ್ಕೆ ತಮ್ಮ ಒಂದು ನಾಯಕರೊಂದಿಗೆ ತಾವು ಚರ್ಚೆ ಮಾಡಬಾರದು ಅಂತ ನನ್ನ ಪ್ರಶ್ನೆ ಅಷ್ಟೇ. ಯಾಕಂತ ಹೇಳಿದ್ರೆ ತಮ್ಮ ಒಂದು ಈ ಒಂದು ಮುಂಜಾಗ್ರತಾ ಕ್ರಮವಾಗಿ ಕೈಗೊಂಡಂತಹ ಕೆಲಸಗಳು ಬಹಳ ಪುತ್ತೂರು ತಾಲೂಕಲ್ಲಿ ಯಶಸ್ವಿಯಾಗಿವೆ. ಎಲ್ಲಿ ಕೂಡ ಬೆಡ್ಡಿನ ಕೊರತೆ ಆಗದಂತೆ, ಸಮಸ್ಯೆ ಇಲ್ಲದಂತೆ ತಾವು ಒಂದು ಗಿರಿಜಾ ಕ್ಲಿನಿಕ್ ಅನ್ನುವಂತ ಒಂದು ಆಸ್ಪತ್ರೆಯನ್ನು ಕೂಡ ತಾವು ಈ ಕೋವಿಡ್ಗಾಗಿ ತಾವು ಓಪನ್ ಮಾಡಿದ್ದೀರಾ. ಇಂತಹ ಒಂದು ಕೆಲಸವನ್ನು ತಾವು ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಮಾಡ್ಲಿಕ್ಕೆ ತಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅನ್ನುವಂಥದ್ದು ನನ್ನ ಪ್ರಶ್ನೆ ಅಷ್ಟೇ ಸರ್. ಸರಿ ಸುರೇಶ್ರೆ, ನಿಮ್ಗೆ ಧನ್ಯವಾದಗಳು. ಈಗ ಸುರೇಶ್ರು ಉಲ್ಲೇಖ ಮಾಡಿದ ಹಾಗೆ ಬಹುಶಃ ನಾನು ಏನು ಪಂಚಾಯತಲ್ಲಿ ಕೋವಿಡ್ನ ಬಗ್ಗೆ ಕಾರ್ಯಪಡೆ ಸಭೆಯನ್ನು ಪಂಚಾಯತಲ್ಲಿ ಮಾಡಲಿಕ್ಕೆ ಶುರು ಮಾಡಿದ್ದೆನು. ಆಮೇಲೆ ನಮ್ಮೆಲ್ಲ ಶಾಸಕರು ಕೂಡ ಶುರು ಮಾಡಿದರು, ಎಲ್ಲ ಪಂಚಾಯತ್ಗಳಲ್ಲಿ ಆರಂಭ ಮಾಡಿದರು. ನಮ್ಮ ಉಸ್ತುವಾರಿ ಸಚಿವರು ಅವರು ಪಂಚಾಯತಿಯಿಂದ ಗೆದ್ದವರು, ಪಂಚಾಯತ್ ಸದಸ್ಯರನ್ನು ಸ್ಥಳಾಡಳಿತ ಗೆದ್ದವರು, ಅವರು ಕೂಡ ಇದರ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದರೆ ನಾವು ಕೋವಿಡನ್ನು ಹಳ್ಳಿಯಲ್ಲಿ ನಿಯಂತ್ರಣ ಮಾಡಬೇಕು, ಪೇಟೆಯಲ್ಲಿ ಹೇಗೂ ನಮ್ಮಲ್ಲಿ ವ್ಯವಸ್ಥೆಗಳಿದೆ ಅಂತೇಳಿ. ಒಟ್ಟು ನಮ್ಮ ಸಂಸದರು ಕೂಡ ಹಾಗೆ ಈಗ ಈ ಕಾರ್ಯಪಡೆ ಕೆಲಸ ಕಾರ್ಯಗಳು ಒತ್ತು ಕೊಟ್ಟು ನಿನ್ನೆ ದಿನ ವೆಬ್ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರೊಟ್ಟಿಗೆ PDOಗಳೊಟ್ಟಿಗೆ ಸಂಪರ್ಕ ಮಾಡಿ ಬಹುಶಃ ಈ ಕಾರ್ಯಪಡೆಯನ್ನು ಚುರುಕುಗೊಳಿಸಬೇಕು. ಎಲ್ಲ ಗ್ರಾಮಗಳಲ್ಲಿ ನಮ್ಮ ANMಗಳು ಮತ್ತು ಆಶಾ ಕಾರ್ಯಕರ್ತರು ಬೇರೆ ಯಾರಿದ್ದಾರೆ ಆ ಕೋವಿಡ್ ಕೆಲಸ ಮಾಡುವವರು ಅವರಿಗೆ ಸಹಕಾರ ಮಾಡಬೇಕು, ಎಲ್ಲ ಜನಪ್ರತಿನಿಧಿಗಳು ಅಂತೇಳಿ ನಿನ್ನೆ ಒತ್ತು ಕೊಟ್ಟು ಆ ನಿಯಂತ್ರಣವನ್ನು ಅಲ್ಲಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ.
ಅದರ ಜೊತೆಯಲ್ಲಿ ನಾವು ಈಗಾಗಲೇ ನಾನು ಪುತ್ತೂರಿನಲ್ಲಿ ಆರಂಭ ಮಾಡಿದ್ದೆ, ಎಲ್ಲ ನಮ್ಮ ಆಶಾ ಕಾರ್ಯಕರ್ತರಿಗೆ ಪಲ್ಸ್ ಆಕ್ಸಿಮೀಟರನ್ನು ಕೊಡಬೇಕು ಅಂತೇಳಿ. ಮನೆ ಮನೆಗೆ ಹೋದಾಗ ಅವನ ಪಲ್ಸ್ ನೋಡಲಿಕ್ಕೆ ಆ ಸ್ಯಾಚುರೇಷನ್, ಯಾಕಂದರೆ 90 ಕೆಳಗಡೆ ಬಂದರೆ ಡೇಂಜರ್. ಇವತ್ತು ಟೆಲಿಮೆಡಿಸಿನ್, ಟೆಲಿ ಡಾಕ್ಟರ್ ಎಲ್ಲ ಇದ್ದಾರೆ, ಅವರ ಸಜೆಷನ್ ತಗೊಂಡು ಮನೆಯಲ್ಲಿಯೇ ಟ್ರೀಟ್ಮೆಂಟ್ ಮಾಡುವವರು ಇದ್ದಾರೆ. ಬಹುಶಃ ಸ್ಯಾಚುರೇಷನ್ ಕಡಿಮೆ ಆದಾಗ ಆಸ್ಪತ್ರೆಗೆ ಬರ್ತಾರೆ, ಡೇಂಜರಸ್ ಪೊಸಿಷನ್ ಅಲ್ಲಿ ಬರ್ತಾರೆ. ಅದಕ್ಕೆ ಬೇಕಾಗಿ ಮನೆಗೆ ಹೋದಾಗ ಯಾವುದೋ ಸಿಂಪ್ಟಮ್ಗಳಿದ್ರೆ, ಜ್ವರ ಶೀತ ನೆಗಡಿದ್ರೆ ಅವರು ಮನೆಯಲ್ಲಿ ಆ ಒಂದು ಪಲ್ಸ್ ಆಕ್ಸಿಮೀಟರ್ ಇಟ್ಟು ಟೆಸ್ಟ್ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರಿಗೆ ಕೊಡುವಂಥ ಸಂಗತಿಯನ್ನು ಅದನ್ನೀಗ ಜಿಲ್ಲೆಯಲ್ಲಿ ಈಗ ಜಿಲ್ಲಾ ಪಂಚಾಯತಿಯಿಂದ ಒದಗಿಸ್ತೇವೆ ಅಂತೇಳಿ ಈಗ ನಾವು ಮೊನ್ನೆ ಪುತ್ತೂರಿನಲ್ಲಿ ಆರಂಭ ಮಾಡಿದ ಮೇಲೆ ನಮ್ಮ ಜಿಲ್ಲಾ ಪಂಚಾಯತ್ CEO ಕೂಡ ಒಪ್ಪಿಕೊಂಡಿದ್ದಾರೆ, ಅದನ್ನು ಮಾಡುವಂಥ ಸಂಗತಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಇವತ್ತು ಮನೆ ಮನೆಗೆ ಹೋಗಬೇಕಿದ್ರೆ ನಾವು ಅವರಿಗೆ ಸ್ಯಾನಿಟೈಸರ್, ಮಾಸ್ಕ್, ಗ್ಲೌಸು, ಕೊಡೆ ಇತ್ಯಾದಿಗಳನ್ನು ಪಂಚಾಯತಿನ ಟಾಸ್ಕ್ ಫೋರ್ಸ್ ಇಂದ ನಾವೀಗ ಒದಗಿಸ್ತಾ ಇದ್ದೇವೆ. ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡುವ ದಿಸೆಯಿಂದ ಇನ್ನಷ್ಟು ಅಗ್ರೆಸಿವ್ ಆಗಿ ಅವ್ರಿಗೆ ಕೆಲಸ ಮಾಡಲಿ ಅಂತೇಳಿ ಆ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದೇವೆ. ಹೊಸದು ಈಗ ಜಿಲ್ಲೆಯಲ್ಲಿ ಕೂಡ ಆರಂಭ ಆಗಿತ್ತು. ಒಂದು ಆದರ್ಶವಾದಂಥ ಕಾರ್ಯಗಳು ಉಳಿದವರಿಗೂ ಒಂದು ಮಾದರಿ ಅಂತ ಅನ್ನುವಂಥದ್ದು. ಸದಾನಂದ ಅವರಿದ್ದಾರೆ ಪುತ್ತೂರಿಂದ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸದಾನಂದ. ನಮಸ್ಕಾರ. ನಮಸ್ಕಾರ. ಹೇಳಿ ಸದಾನಂದ್ರೆ. ಪಲ್ಲೆ ಪಲ್ಲೆ ಎಲ್ಲೆಡೆ ಎಪ್ಪಡು ಅವು ಸೇಫ್. ಅದೇ ಮಸ್ತ್ ಖುಷಿ ಅವನು ನೀರ್ನ ಒಂದೇ ತೋದಿಲ್ಲ ವೆಚ್ಚಾಡ್ತಿದ್ದೆ ತುಂಬಾ ಟ್ರೈ ಮಾಡ್ತಾ ತಿಳ್ಕೊಂಡಿದ್ದೆ ಅಲ್ಲಿ ಕೆಲಸ ಕಾರ್ಯ ಎಲ್ಲ ಬಾರಿ ಖುಷಿ ಅವನು ಎಂಕ್ಲೆ ಕೊರೋನಾದ ಟೈಮ್ ಮಸ್ತ್ ಜನ ಬಂತಾರೆ, ಬಾರಿ ಸೋಕು ಪ್ರಚಾರ ಇಜ್ಜಂದ ಏರ್ನ ಕೆಲಸ ಇಷ್ಟೇ ಬರೋದುಂಟು, ಖುಷಿ ಅವನುಂಟು. ಇಂಚೇರಿ ನನ್ನ ಇತ್ತಗಳ ಹಿಂದೇನೆ ಮಲ್ತೊಂದು ಪ್ಲೇಯರ್ ಎಂಕ್ಲೆ ಬಾರಿ ಖುಷಿ ಸದಾನಂದ. ಧನ್ಯವಾದಗಳು. ಅವನ ಥ್ಯಾಂಕ್ ಯು. ಈ ಕೆಲವು ಸಮಯದ ಇದನ್ನು ನಾನು ಈವಾಗ ಹೇಳಿದರೆ 12 ಗಂಟೆವರೆಗೆ ಇದನ್ನು ವಿಸ್ತಾರ ಮಾಡ್ತೀವಿ ಅಂತ ಹೇಳುವಂಥದ್ದು, ಇದು ಮುಂದಿನ ಮಾರ್ಗಸೂಚಿಯಲ್ಲಿ ಆಗ್ತದೋ ಅಥವಾ ಈ ಸಲವೇ ಈಗ ಸರ್ಕಾರ ಮೊನ್ನೆ ಅದನ್ನು ಮಾಡಿದೆ, ಬದಲಾವಣೆ ಮಾಡಿದೆ. ನನಗೆ ಉಸ್ತುವಾರಿ ಸಚಿವರು ರೇಷನ್ ವ್ಯವಸ್ಥೆಗೆ ಮಾತ್ರ ಇದೆ, ರೇಷನ್ಗೆ ಅಂತ ಬೇರೆ ಯಾವುದಕ್ಕಿಲ್ಲ, ರೇಷನ್ಗೆ ಮಾತ್ರ. ಯಾಕಂದ್ರೆ ಈಗ ಪಡಿತರ ವ್ಯವಸ್ಥೆ ಅದು ಜಾಸ್ತಿ ದಿನ ಕೊಡುದಿಲ್ಲ, ಅದು 1 ವಾರ 10 ದಿವಸದಲ್ಲಿ ಅದನ್ನು ನೀವು ಈಗಾಗಲೇ ಹೇಳಿದ್ರಿ ಮನೆ ಮನೆಗೆ ತಲುಪಿಸುವಂತ ಒಂದು ಕ್ರಿಯೆಗಳು, ಕಾರ್ಯಪಡೆಗಳು ಮಾಡ್ತವೆ ಅಂತ ಅನ್ನೋದು, ಅದು ಈಗ ಆಗ್ತಾ ಇದೆಯಾ? ಆಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಕೆಲವು ಪಂಚಾಯಿತಿಗಳು ಎಲ್ಲ ಜೀಪಲ್ಲಿ, ಯಾಕಂದ್ರೆ ಒಂದು ಮನೆಯಿಂದ ಒಂದು ಮನೆಗೆ 2 ಕಿಲೋಮೀಟರ್ 3 ಕಿಲೋಮೀಟರ್ ಇದೆ. ಕೆಲವು ಮನೆಗಳು ಕಂಟೈನ್ಮೆಂಟ್ ಝೋನ್ ಆಗಿದೆ. ಈಗ ಪುತ್ತೂರಿನಲ್ಲಿ 4 ಕಂಟೈನ್ಮೆಂಟ್ ಝೋನ್ ಇದೆ. ಆ ಕಂಟೈನ್ಮೆಂಟಿನವರು ಹೊರಗೆ ಬರುವಾಗಿಲ್ಲ. ಆ ಮನೆಯವರಿಗೆ ನಾವು ಆಹಾರ ಮನೆಗೆ ಒದಗಿಸುವಂಥದ್ದು, ಆಹಾರ ಸಾಮಗ್ರಿಗಳನ್ನು ಕೂಡ ಮನೆಗೆ ಒದಗಿಸುವಂಥ ಸಂದರ್ಭ. ಅದಕ್ಕಾಗಿ ನಾವು ಆ ಭಾಗದ ಎಲ್ಲರಿಗೂ ನಾವು ವೆಹಿಕಲಲ್ಲಿ ಆಹಾರ ಸಾಮಗ್ರಿಗಳನ್ನು ಕೊಡುವಾಗ ಇದನ್ನು ನಮ್ಮ ಏನು ಪಡಿತರ ವ್ಯವಸ್ಥೆಯನ್ನು ಕೂಡ ಕೊಡುವಂಥ ಸಂಗತಿಗಳನ್ನು ಇವತ್ತು ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಅಂದರೆ ಭಾಳ ಮುಖ್ಯವಾಗಿ ಈಗ ಇನ್ನು ಮುಂದಿನ ದಿನಗಳಲ್ಲಿ ಈಗಾಗಲೇ ಹೇಳಿದರು ಹಾಗಾಗದೇ ಇರಲಿ ಅಂತ ಅನ್ನುವಂಥದ್ದು, ಆಯಾಯ ಭಾಗಗಳಲ್ಲಿ ಒಂದು ವೇಳೆ ಆಸ್ಪತ್ರೆಗೆ ಬರುವಂಥ ಒಂದು ಪರಿಸ್ಥಿತಿಗಳಿದ್ದಾಗ ಅದಕ್ಕೆ ಬೇಕಾದಂಥ ಆ್ಯಂಬುಲೆನ್ಸ್ಗಳು ಮತ್ತು ನೀವು ಆಗಲೇ ಹೇಳಿದಾಗೆ ಮುಂದಿನ ಅಂಥ ಪರಿಸ್ಥಿತಿಗೆ ಬಂದಾಗ PHCಗಳನ್ನು ಕೂಡ ಅಲ್ಲಿ ಬೆಡ್ಗಳು ಜೊತೆಗೆ ವೆಂಟಿಲೇಷನ್ ವ್ಯವಸ್ಥೆಗಳನ್ನು ಕೂಡ ತಯಾರಾಗಿದೆಯಾ, ರೆಡಿ ಇದೆಯಾ, ಹೇಗೆ? ಈಗಾಗಲೇ ನಮ್ಮ ಪುತ್ತೂರಿನಲ್ಲಿ, ಈಗ ಮಂಗಳೂರಿನಲ್ಲಿ ವೆಲ್ಲಾಕಲ್ಲಿ 100 ವೆಂಟಿಲೇಟರ್ಗಳನ್ನು ನಾವು ಮಾಡ್ತೇವೆ ಅಂತೇಳಿ ಈಗ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಈಗಾಗಲೇ ಇದೆ, 100 ಹತ್ತಿರ ಇದೆ, ಅದನ್ನು 100 ಮಾಡ್ತೇವೆ. ಗ್ರಾಮೀಣ ಭಾಗದಲ್ಲಿ ಆಗಿ ನಮ್ಮ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ಗಳಿದೆ. ಪುತ್ತೂರಿನಲ್ಲಿ ಈಗಾಗಲೇ 4 ವೆಂಟಿಲೇಟರ್ ಇದೆ, 3 ಆಪರೇಟರ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಇದೆ. ನಾವೀಗ ಈ 4 ವೆಂಟಿಲೇಟರ್ಗಳನ್ನು ಕೋವಿಡ್ ಪೇಷಂಟ್ಗಳಿಗಾಗಿ ರಿಸರ್ವ್ ಮಾಡಿ ಇಟ್ಟಿದ್ದೇವೆ. ಒಂದು ವೆಂಟಿಲೇಟರ್ ಓಪನ್ ಮಾಡಬೇಕಿದ್ರೆ ಅದಕ್ಕೆ ಆಕ್ಸಿಜನ್ ಇಷ್ಟು ಬೇಕು ಅಂತ ಇದೆ, 8 ಸಿಲಿಂಡರ 10 ಸಿಲಿಂಡರ ಪರ್ ಡೇ. ಹೌದು, 24 ಅವರ್ಸ್ ಆದರೆ ಸಿಲಿಂಡರ್ ಬೇಕು, 4-5 ಜಂಬೋ ಸಿಲಿಂಡರ್ಗಳು ಬೇಕು. ಅದರೊಟ್ಟಿಗೆ ಒಬ್ಬ ಎನಸ್ತೇಸಿಯಾ ಡಾಕ್ಟ್ರು ಬೇಕು, ಅರಿವಳಿಕೆ ತಜ್ಞರು ಬೇಕು, ಹೌದು, ಅದಕ್ಕೆ ಬೇಕಂತ ಟೆಕ್ನಿಷಿಯನ್ಗಳು ಬೇಕು, D ಗ್ರೂಪ್ನವರು ಬೇಕು. ಈ ಎಲ್ಲ ವ್ಯವಸ್ಥೆ ಇದ್ದರೆ ಮಾತ್ರ ಅಲ್ಲಿ ನಾವು ವೆಂಟಿಲೇಟರ್ ಆರಂಭ ಮಾಡ್ಬೋದು, ಆಕ್ಸಿಜನ್ ಬೆಡ್ಗಳನ್ನು ಓಪನ್ ಮಾಡ್ಬೋದು. ಆದ್ದರಿಂದ ಈಗಾಗಲೇ ತಾಲೂಕು ಆಸ್ಪತ್ರೆಯಲ್ಲಿ ಈ ವ್ಯವಸ್ಥೆಯನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದೆ, ಪುತ್ತೂರಿನಲ್ಲಿ ಮಾಡಿದೆ. ನಮ್ಮಲ್ಲಿ ಈಗ 34 ಬೆಡ್, ಅದರಲ್ಲಿ 30 ಬೆಡ್ ಆಕ್ಸಿಜನ್ ಬೆಡ್, 4 ವೆಂಟಿಲೇಟರ್ ಬೆಡ್ಗಳಿದೆ ಪುತ್ತೂರಿನಲ್ಲಿ. ಆಲ್ಮೋಸ್ಟ್ ಆಲ್ ಈಗ ಅದು ಉಪಯೋಗ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಇನ್ನೊಂದಷ್ಟು ಆಕ್ಸಿಜನ್ ಬೆಡ್ಗಳನ್ನು ನಾವು ಮಾಡ್ತಾ ಇದ್ದೇವೆ. ಪುತ್ತೂರಿನಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ಹೊಸ 5 ಕೋಟಿ ಆಸ್ಪತ್ರೆ ಇದೆ, ಅಲ್ಲಿ 30 ಬೆಡ್ಡಿಗೂ ಆಕ್ಸಿಜನ್ಗೆ ಪೈಪ್ಲೈನ್ ಬಾಕಿ ಎಲ್ಲ ಆಗಿದೆ. ಆಕ್ಸಿಜನ್ ಸಿಕ್ಕಿದ್ರೆ 30 ಬೆಡ್ ಆಕ್ಸಿಜನ್ ಬೆಡ್ ಆಗ್ತದೆ. ಅದನ್ನು ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಆಕ್ಸಿಜನ್ ಬೆಡ್ಗಳನ್ನು ಮತ್ತು ವೆಂಟಿಲೇಟರ್ಗಳನ್ನು ಈಗ ಆರಂಭ ಮಾಡುವಂಥ ಸಂಗತಿ ಆಗಿದೆ. ಅಂದರೆ ಒಂದಷ್ಟು ವೈದ್ಯರ ಸಮಸ್ಯೆ ಇದೆ.
ದಾದಿಯರ ಸಮಸ್ಯೆ ಇದೆ. ಅಂದರೆ ಅದಕ್ಕೆ ಸ್ಪೆಷಲೈಸ್ಡ್ ಡಾಕ್ಟ್ರುಗಳೆಲ್ಲ ಬೇಕು. 24 ಅವರ್ಸಲ್ಲಿ ಡಾಕ್ಟ್ರು ಬೇಕು. ಒಬ್ಬನಿಗೆ ಡಾಕ್ಟ್ರಿಗೆ 8 ಅವರ್ಸ್ ಡ್ಯೂಟಿ ಆದರೆ ಒಂದು ವೆಂಟಿಲೇಟರ್ ಓಪನ್ ಮಾಡಲಿಕ್ಕೆ 3 ಜನ ವೈದ್ಯರು ಬೇಕು. ಹೌದು 24 ಅವರ್ಸಿಗೆ. ಹೌದು. ಈ ರೀತಿಯ ವ್ಯವಸ್ಥೆಗಳಿದ್ದರೆ ಮಾತ್ರ ಅಲ್ಲಿ ಓಪನ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕೆ ಬೇಕಾಗಿ ಬಹುಶಃ ಈಗ ತಾಲೂಕು ಆಸ್ಪತ್ರೆಗಳನ್ನು ಈಗ ಕೋವಿಡ್ ಆಸ್ಪತ್ರೆಗಳನ್ನಾಗಿ ಪರಿವರ್ತನೆ ಮಾಡಿದ ಮೇಲೆ ಅಲ್ಲಿ ವೆಂಟಿಲೇಟರು
ಕೋವಿಡ್-19 ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಇದು ಹೊಸ ಕಾಯಿಲೆ ಅಂತ ಅನ್ನುವಂಥದ್ದಕ್ಕೆ ನಮಗೆ ಅಷ್ಟೊಂದು ತಯಾರಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಭಾಳಷ್ಟು ಅವಾಂತರ ಕ್ರಿಯೇಟ್ ಮಾಡಿತ್ತು. ಎರಡನೇ ಅಲೆಯ ಬಗ್ಗೆ ಕೂಡ ಒಂದಷ್ಟು ಗೊಂದಲಗಳಿದ್ದು ಅದು ಬರ್ತದೋ ಈ ರೀತಿಯಾಗಿ ಬರ್ತದೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಆದರೆ ಪುತ್ತೂರಿಗೆ ಸಂಬಂಧಪಟ್ಟ ಹಾಗೆ ಎರಡನೇ ಅಲೆ ಬರ್ತದೆ ಅಂತ ಸಂದರ್ಭದಲ್ಲೇ ಶಾಸಕರ ಮುತುವರ್ಜಿಯಿಂದ ಒಂದಷ್ಟು ಕಾರ್ಯಪಡೆಗಳನ್ನು ಮಾಡಿ ಅತಿ ಶೀಘ್ರದಲ್ಲಿ ಅವರು ಅದು ಎಲ್ಲಿಗೆ ಬೇಕೋ ಅಲ್ಲಿಗೆ ಮುಟ್ಟಿದ್ರಿಂದಾಗಿ ಭಾಳ ದೊಡ್ಡ ಸಮಸ್ಯೆಗಳಾಗಲಿಲ್ಲ ಅಂತ ಅನ್ನೋದನ್ನು ಬಹುಶಃ ಭಾಳ ಮಂದಿ ಅವರು ಕರೆ ಮಾಡಿ ಹೇಳುವಾಗಲೇ ಅದು ಗೊತ್ತಾಗ್ತಿದೆ ಅಂತನ್ನುವಂಥದ್ದು. ಸರಿ, ಈಗ ಗ್ರಾಮೀಣ ಭಾಗ ಅಂದ ಕೂಡಲೇ ನಮಗೆ ಕೋವಿಡ್-19ಗಿಂತಲೂ ಈ ಹಿಂದೆ ನಾವು ಕೇಳಿ ಬರ್ತಾ ಇದ್ದ ಮಂಗನ ಕಾಯಿಲೆ, ಮಲೇರಿಯಾ, ಡೆಂಗ್ಯೂ, ಪುತ್ತೂರು ಮತ್ತು ಸುಳ್ಯದಿಂದ ಇವನ್ ಬೆಳ್ತಂಗಡಿಯಿಂದ ಕೂಡ ಬಹಳಷ್ಟು ದೊಡ್ಡ ಕೇಸುಗಳು ಇಲ್ಲಿಂದ ಬರ್ತಾ ಇತ್ತು ಅಂತ ಅನ್ನುವಂಥದ್ದು. ಇಲ್ಲಿ ಅದು ಮರೆಯಾಗಿದೆಯಾ? ಕೋವಿಡ್-19 ಮಾತ್ರ ಕಾಣ್ತಾ ಇದೆಯಾ? ಹೇಗಿದೆ ಈಗ? ಸಾಂಕ್ರಾಮಿಕ ರೋಗಗಳು, ಅದನ್ನು ಪ್ಯಾಂಡಮಿಕ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ಕೋವಿಡ್ ಇರ್ಬೋದು, ಮಂಗನ ಕಾಯಿಲೆ ಇರ್ಬೋದು. ನಡುವೆ ಬೆಂಗಳೂರಿಂದ ಮಂಜುಳಾ ಅವರು ಕರೆಯಲಿದ್ದಾರೆ. ನಮಸ್ಕಾರ ಮಂಜುಳಾ ಅವರೇ, ಮಾತಾಡಿ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಮಂಜುಳಾ. ಸರ್ ಸಂಜೀವ್ ಸರ್, ನಾನು ನಿಮಗೆ ಅಪ್ಲಿಕೇಶನ್ ಮಾಡೋಣ ಅಂತ ಹೇಳಿ ಫೋನ್ ಮಾಡಿದ್ದೀನಿ ಸರ್. ಹೇಳಿ. ಆರಾಮಾಗಿದ್ದೀರಲ್ಲ ಸರ್? ಆರಾಮಾಗಿದ್ದೇನೆ ಸರ್. ನಿಮ್ಮ ಉತ್ಸಾಹ ನೋಡಿ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್. ನಾನು ಆಕ್ಚುಲಿ ಬೆಂಗಳೂರು, ನಾನು ನಿಮ್ಮನ್ನ ಫಾಲೋ ಮಾಡ್ತೀನಿ ಸರ್. ಕೊರೋನಾ ಬಂದಾಗಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಸರ್ ಮಂಗಳೂರು ಸೈಡ್. ನೀವು ಇನ್ಸ್ಪಿರೇಷನ್ ಸರ್, ನೀವು ಇನ್ಸ್ಪಿರೇಷನ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಆಕ್ಚುಲಿ ಮನೆಯಲ್ಲಿ ಹಿರಿಯಣ್ಣ ಇದ್ರೆ ಹಿರಿಯಣ್ಣ ನೋಡಿ ಕಲಿ ಅಂತ ನಮ್ ಕಡೆ ಒಂದು ಗಾದೆ ಇದೆ ಸರ್, ಅವನ್ನ ನೋಡಿ ಕಲಿ ಫಾಲೋ ಮಾಡಂತ. ಎಲ್ಲಾ ಶಾಸಕರು ನಿಮ್ಮನ್ನ ಫಾಲೋ ಮಾಡಿದ್ರೆ ತುಂಬಾ ಬೇಗನೆ ಕ್ಯೂರ್ ಆಗುತ್ತೆ ಸರ್. ಇದೆಲ್ಲ ನಮಗೆ ಬೇರೆಯವ್ರ ಜೊತೆ ಫೈಟ್ ಮಾಡೋದ್ ಬೇಡ ಸರ್. ಈ ವಾರಿಯರ ಕೆಲಸ ಮಾಡಿದ್ರೆ ಈ ಕೊರೋನಾ ಏನ್ ದೊಡ್ಡ ವಿಷಯ ಅಲ್ಲ ಸರ್. ಸರಿ ಸರಿ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಸರ್ ನೀವು. ನಾನು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತೀನಿ ನಿಮ್ಮನ್ನ. ಆಕ್ಚುಲಿ ನಾನು ನಿಮಗೆ ಸಂಜೀವಿನಿ ಅಂತಾನೆ ಇಟ್ಟಿದ್ದೀನಿ ಸರ್. ಮಂಗಳೂರು ಸಂಜೀವಿನಿ ಸರ್ ನೀವು. ಸರ್ ನಿಮ್ಮ ಮಾತಿನಿಂದ ನಮಗೆ ಇನ್ನಷ್ಟು ಪ್ರೋತ್ಸಾಹ ಬಂದಿದೆ. ಖಂಡಿತ ಕೆಲಸ ಮಾಡುವಂತಾಗಿದೆ ಸರ್. ಅಕಸ್ಮಾತ್ ನಾನೇನಾದ್ರೂ ಈ ಕೊರೋನಾ ಮುಗಿದ್ಮೇಲೆ ನಾನು ನಿಮ್ಮನ್ನ ಭೇಟಿ ಆಗ್ಬೇಕು ಸರ್. ನಿಮ್ ಪಾದಕ್ಕೆ ನಮಸ್ಕಾರ ಮಾಡೋಕೆ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ಸರ್. ಇಲ್ಲ ಸರ್, ನಮ್ ದೃಷ್ಟಿಯಲ್ಲಿ ಇವತ್ತು ಯಾರು ನಮಗೆ ಅದು ಹೇಳಿದ್ನಲ್ಲ ಸರ್, ಯಾರಾದ್ರೂ ಚೆನ್ನಾಗಿ ಓದಿದ್ರೆ ಪಕ್ಕದ ಮನೆ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಓದ್ತಾ ಇದ್ದೇನೆ ಅವನು ನೋಡ್ ಕಲಿ ಅಂತ ನಾವು ಉದಾಹರಣೆ ಕೊಟ್ಕೊಂಡ್ ಬಂದಿದೀವಿ. ಎಷ್ಟೊಂದ್ ಜನ ಇನ್ಸ್ಪಿರೇಷನ್ ಆಗ ಇದೀರಾ ನೀವು. ಉದಾಹರಣೆಗೆ ತೇಜಸ್ವಿ ಅವರು ಅವರೆಲ್ಲ. ಸೊ ಆತರ ಎಲ್ಲಾ ಶಾಸಕರು ಫಾಲೋ ಮಾಡಿದ್ರೆ ಬೇಗನೆ ನಾವು ಕ್ಯೂರ್ ಆಗ್ತೀವಿ ಸರ್ ಎಲ್ರು. ಆಯ್ತು, ಧನ್ಯವಾದಗಳು ಸರ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಸಾಂಕ್ರಾಮಿಕ ರೋಗಗಳ ಬಗ್ಗೆ. ಸಾಂಕ್ರಾಮಿಕ ರೋಗಗಳು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುತ್ತದೆ ಸಾಂಕ್ರಾಮಿಕ ರೋಗ. ಯಾವುದೋ ಒಂದು ಕ್ರಿಮಿಯಿಂದ, ಯಾವುದೋ ಒಂದು ಮಲೇರಿಯಾ, ಒಂದು ನುಸಿಯಿಂದ ಹರಡುವಂಥದ್ದು ಇದು. ಯಾಕಂದರೆ ಇದು ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಕೋವಿಡ್ನಂಥ ಕೇಸುಗಳು ಏನೋ ಪೇಟೆ ಪಟ್ಟಣದಲ್ಲಿ ಕಾಣಿಸಿಕೊಂಡು ಹಳ್ಳಿಗೆ ಬಂತು. ಇವತ್ತು ಮಲೇರಿಯಾ ಮತ್ತು ಡೆಂಗು ಈಗಲೂ ಗ್ರಾಮೀಣ ಭಾಗದಲ್ಲಿದೆ. ಮಂಗನ ಕಾಯಿಲೆ ಒಂದಷ್ಟು ಶಿವಮೊಗ್ಗದ ನಮ್ಮ ಸೊರಬ ಭಾಗದಲ್ಲಿ ಬಿಟ್ಟರೆ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸಲ ಅದು ಹರಡಲಿಲ್ಲ. ಅದು ಬಹುಶಃ ಕೋವಿಡ್ ಇದೆ ಅಂತೇಳಿ ಬರಲಿಲ್ಲ ಏನೋ ಗೊತ್ತಿಲ್ಲ, ಹೆದರಿ. ಆದರೂ ಮಲೇರಿಯಾ ಡೆಂಗು ಇದೆ ವ್ಯಾಪಕವಾಗಿ. ನಮ್ಮ ಪುತ್ತೂರು ಭಾಗದಲ್ಲಿ ಒಂದು ಸಾವು ಕೂಡ ಆಯಿತು. ಒಂದು 15 ದಿವಸದಿಂದ, ಒಂದು ತಿಂಗಳ ಹಿಂದೆ ಒಂದು ಸಾವು ಆಯಿತು. ಮೊನ್ನೆ ಒಂದು ಪೇಷಂಟಿಗೆ ಕೋವಿಡ್ ಇತ್ತು, ಡೆಂಗು ಇತ್ತು. ಪಾಪ ಅವರು ಬದುಕಿ ಉಳಿದಿದ್ದಾರೆ. ಅಂದರೆ ಅವರಿಗೆ ಸ್ವಲ್ಪ ಶಕ್ತಿ ಇತ್ತು, ಇಮ್ಯುನಿಟಿ ಪವರ್ ಇತ್ತು, ಅದರಿಂದ ಬದುಕಿ ಉಳಿದಿದ್ದಾರೆ. ನಾವು ಅದನ್ನು ಕಡೆಗಣಿಸುವ ಹಾಗಿಲ್ಲ. ಅದು ಕೂಡ ಒಂದಷ್ಟು ಸಾವನ್ನು ತರುವಂಥ ಕಾಯಿಲೆಗಳು. ಇವತ್ತು ಡೆಂಗು ನಿಯಂತ್ರಣಕ್ಕೂ ನಾವು ವ್ಯಾಪಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ. ಮಲೇರಿಯಾ ಮತ್ತು ಡೆಂಗು ಅಣ್ಣ ತಮ್ಮಂದಿರಿದ್ದಾಗಿ. ಅದಕ್ಕಾಗಿ ಈಗ ಗ್ರಾಮೀಣ ಭಾಗದಲ್ಲಿ ಫಾಗಿಂಗ್ ಮಾಡುವಂಥದ್ದು, ಪಂಚಾಯತಿಯಲ್ಲಿ ಫಾಗಿಂಗ್ ಮೆಷಿನನ್ನು ತಗೊಂಡು ಫಾಗಿಂಗ್ ಮಾಡುವಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಎಲ್ಲಿ ನುಸಿ ಮೊಟ್ಟೆ ಇಡ್ತದೆ, ಎಲ್ಲಿ ನುಸಿ ಉತ್ಪತ್ತಿ ಆಗ್ತದೆ, ಅದನ್ನು ತಡೆಯುವಂಥ ಸಂಗತಿ ಮತ್ತು ಆ ಜನರಿಗೆ ಜಾಗೃತಿ ಮೂಡಿಸುವಂಥ ಸಂಗತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಟ್ರೀಟ್ಮೆಂಟನ್ನು ಕೊಡುವಂಥ ಸಂಗತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಒಂದು ಡೆಂಗು ಬಂದಾಗ ಅದು ಮಾರಣಾಂತಿಕ ಕಾಯಿಲೆ. ಬಂದಾಗ ತಕ್ಷಣ ಅಲ್ಲಿ ಅವರಿಗೆ ಏನು ರಕ್ತ ಬೇಕು, ಅದಕ್ಕೆ ಬೇಕಾದಂಥ ಪ್ಲೇಟ್ಲೆಟ್ ಇರ್ಬೋದು, ರಕ್ತ ಇರ್ಬೋದು, ಇದನ್ನು ಕೊಡಲಿಕ್ಕೂ ನಾವೀಗ ಬ್ಲಡ್ ಬ್ಯಾಂಕಲ್ಲಿ
ಅದೇ ರೀತಿಯಲ್ಲಿ ಸಂಘ ಸಂಸ್ಥೆಯವರಲ್ಲಿ ಮಾತಾಡಿ ಒಂದಷ್ಟು ಯುವಕರನ್ನು ಏನು ರಕ್ತದಾನ ಮಾಡುವಂಥ ಯುವಕರಿದ್ದಾರೆ ಅವರನ್ನು ಕೂಡ ಇವತ್ತು ಸಜ್ಜುಗೊಳಿಸಿ ಅವರು ರಕ್ತದಾನ ಮಾಡಲಿಕ್ಕೂ ಅವರ ಆ ದಿನಾಂಕವನ್ನು ಗೊತ್ತು ಮಾಡಿ ಅಪೇಕ್ಷೆ ಪಟ್ಟಾಗ ಅವರು ಬರಬೇಕು ಅಂತೇಳಿ ಅವರಿಗೆ ಸೂಚನೆ ಕೊಟ್ಟು ಅವರನ್ನು ಕೂಡ ಇವತ್ತು ಯಾವುದೇ ಒಂದು ಸಾವು ನೋವು ಆಗದ ಹಾಗೆ ನಮ್ಮ ಯುವಕರ ರಕ್ತದಾನ ಕೂಡ ಇವತ್ತು ಪ್ರಯೋಜನ ಆಗಬೇಕು ಅಂತೇಳಿ ಇವತ್ತು ಅವರನ್ನು ಕೂಡ ಇವತ್ತು ಪ್ರೇರೇಪಿಸಿ ಅವರನ್ನು ಕೂಡ ಇದಕ್ಕೆ ತೊಡಗಿಸಿಕೊಳ್ಳುವಂಥ ಸಂಗತಿಯನ್ನು ಮಾಡಿದ್ದೇವೆ ಮಾಡ್ತಾ ಇದ್ದಾರೆ ಅಂತ ಭಾಳ ಮುಖ್ಯವಾಗಿ ನಗರ ಭಾಗದ ಶಾಸಕರುಗಳು ಬಂದಾಗ ಜನರ ಪ್ರಶ್ನೆ ಉದ್ಯೋಗದ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೇಳುವಂಥ ಪ್ರಶ್ನೆಗಳು ತಮಗೂ ಬರ್ತೇನೆ. ಅದಕ್ಕಿಂತ ಮೊದಲು ಶರತ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶರತ್. ನಮಸ್ಕಾರ ಸರ್. ನಮಸ್ಕಾರ ಶರತ್ ಅವರೇ. ನಮಸ್ಕಾರ ಸರ್. ತಿಂಗಳಾಡಿಯಿಂದ ಮಾತಾಡ್ತಾ ಇದ್ದೇನೆ ಸರ್. ಹೇಳಿ ಶರತ್ ಅವರೇ. ಸರ್, ನಿಮ್ಮ ಕಾರ್ಯವೈಖರಿಯನ್ನು ನಾವು ಕಳೆದ ಬಾರಿ ಕೂಡ ಕಂಡಿದ್ದೇವೆ, ಈ ಬಾರಿಯೂ ಕಾಣ್ತಾ ಇದ್ದೇವೆ. ಮೊದಲನೇ ಅಲೆಯಲ್ಲಿ ಕೂಡ ನಾವು ಕಂಡಿದ್ದೇವೆ ನಿಮ್ಮ ಕಾರ್ಯವೈಖರಿಯನ್ನು. ಈ ಬಾರಿ ಕೂಡ ನಾವು ಕಾಣ್ತಾ ಇದ್ದೇವೆ, ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈ ಬಾರಿ ಹೆಚ್ಚುವರಿಯಾಗಿ ಗಿರಿಜಾ ಕ್ಲಿನಿಕ್ ಅನ್ನು ಒಂದು ಪಡೆದುಕೊಂಡಿರೋದು ನಿಮ್ಮ ಕಾರ್ಯವೈಖರಿಗೆ ಒಂದು ನಿದರ್ಶನ ಸರ್ ಅದು. ಧನ್ಯವಾದಗಳು. ಮತ್ತೆ ನಿರ್ಗತಿಕರ ಎಲ್ಲರನ್ನು ರಕ್ಷಿಸುವುದು ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಆ ಕೆಲಸವನ್ನು ಕೂಡ ಮಾಡ್ತಿದ್ದೀರಿ. ನಿಮ್ಗೆ ಅಭಿನಂದನೆಗಳು ಸರ್. ಧನ್ಯವಾದ. ಮತ್ತೆ ಈಗ ಈ ವ್ಯಾಕ್ಸಿನೇಷನ್ ಸ್ವಲ್ಪ ಫಾಸ್ಟ್ ಮಾಡಿಸಿಕೊಂಡ್ರೆ ಇದರಿಂದ ಮುಕ್ತವಾಗಬಹುದು ಅಂತ ನನ್ನ ಅನಿಸಿಕೆ ಸರ್. ಮತ್ತೆ ಎಲ್ಲರನ್ನೂ ಕೂಡ ಮನೆಯಲ್ಲಿ ಇರ್ಲಿಕ್ಕೆ ನಾನು ಕೂಡ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸರ್. ಸರಿ. ಥ್ಯಾಂಕ್ ಯು. ಧನ್ಯವಾದ. ಜನ ಎಲ್ಲ ಬೇಡಿಕೆ ಇಡ್ತಾ ಇದ್ದಾರೆ. 3 ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳು ಕೂಡ ಪ್ಯಾಕೇಜ್ ಇಟ್ಟಿದ್ದೇವೆ. ಎಲೆಕ್ಟ್ರಿಕ್ ಬಿಲ್ ಆಗಿರ್ಬೋದು, ಮತ್ತು ಇನ್ನುಳಿದ ಬ್ಯಾಂಕ್ EMIಗೆ ಸಂಬಂಧಪಟ್ಟ ಆಗಿರ್ಬೋದು. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೂ ಅದನ್ನು ಘೋಷಣೆ ಮಾಡಲಿಲ್ಲ ಅಂತ ಅನ್ನೋದು ಗೊತ್ತಿಲ್ಲ ನನಗೆ. ಗ್ರಾಮೀಣ ಭಾಗದ ಜನರು ಗ್ರಾಮೀಣ ಭಾಗದಲ್ಲಿ ಅವರು ವ್ಯವಸಾಯ ಮಾಡ್ತಾರೆ, ಇದರಿಂದ ಏನೋ ಸ್ವಲ್ಪ ಇದಾಗ್ಬೋದು. ಆದರೆ ಸದ್ಯಕ್ಕೆ ಗ್ರಾಮೀಣ ಭಾಗದಲ್ಲಿ ಗೊತ್ತಾಗದಿದ್ದರೂ ಮುಂದಿನ ಕೆಲವು ತಿಂಗಳುಗಳ ನಂತರ ಬೇರೆ ರೀತಿಯಾದ ಸಮಸ್ಯೆಗಳು ಅಲ್ಲಿ ಕೂಡ ಉದ್ಭವ ಆಗಬಹುದು ಅನ್ನೋದು ಏನಾದರೂ ಸಾಧ್ಯತೆಗಳಿವೆಯಾ? ತಾವುಗಳು ಒತ್ತಡ ಹಾಕ್ತಾ ಇದ್ದೀರಾ ಮುಖ್ಯಮಂತ್ರಿಗಳ ಮೇಲೆ? ಈಗಾಗಲೇ ಲಾಕ್ಡೌನನ್ನು 14 ದಿವಸಕ್ಕೆ ಘೋಷಣೆ ಮಾಡಿದ್ದಾರೆ. 14 ದಿವಸದಿಂದ ಮುಂದೆ ಲಾಕ್ಡೌನು ಘೋಷಣೆ ಆದರೆ ಬಹುಶಃ ಜನರಿಗೆ ಇನ್ನಷ್ಟು ಸಮಸ್ಯೆಗಳು, ಅದರಲ್ಲಿಯೂ ಒಂದಷ್ಟು ಕೂಲಿ ಕಾರ್ಮಿಕರಿಗೆ, ರಿಕ್ಷಾ ಚಾಲಕರಿಗೆ, ಏನು ದುಡಿಯುವ ವರ್ಗ ಇದೆ ಅವರಿಗೊಂದಷ್ಟು ಸಮಸ್ಯೆಗಳಾಗ್ಬೋದು. ಬಹುಶಃ ಸರ್ಕಾರ ನೇರವಾಗಿ ಅವರ ಖಾತೆಗೆ ದುಡ್ಡು ಹಾಕುವಂಥ ಸಂಗತಿಯನ್ನು ಮಾಡಿದೆ. ಹೌದು. ಹೂವು ಬೆಳೆಗಾರರಿರ್ಬೋದು, ಕೃಷಿ ಕೂಲಿ ಕಾರ್ಮಿಕರಿರ್ಬೋದು, ನಮ್ಮ ಏನು ಕ್ಷೌರಿಕರಿರ್ಬೋದು, ಎಲ್ಲ ಏನು ಕಾರ್ಮಿಕ ವರ್ಗ ಅಂತ ಇದೆ ಅವರಿಗೆ ನೇರವಾಗಿ ಅವರ ಖಾತೆಗೆ ದುಡ್ಡು ಹಾಕುವಂಥ ಸಂಗತಿಯನ್ನು ಮಾಡಿದೆ. ಅದರ ಜೊತೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಯಾರು ಜಾಬ್ ಕಾರ್ಡ್ ಮಾಡಿಕೊಂಡು ನಾವು ಕಾರ್ಮಿಕರು ಅಂತೇಳಿ ಉದ್ಯೋಗ ಅಪೇಕ್ಷೆ ಪಡ್ತಾರೆ ಅಂತ ಹೇಳಿದಾರೆ ಅವರ ಖಾತೆಗೂ ಕೇಂದ್ರ ಸರ್ಕಾರ ನೇರವಾಗಿ ದುಡ್ಡು ಹಾಕುವಂಥ ಸಂಗತಿಯನ್ನು ಮಾಡಿದೆ. ಈ ಸಲ ಸರ್ಕಾರ ಒಂದಷ್ಟು ಕೂಲಿ ಕಾರ್ಮಿಕರಿಗೆ ಅವಕಾಶ ಮಾಡಿಕೊಟ್ಟಿದೆ. ತಾವು ಇರುವಲ್ಲಿ ಕೂಲಿ ಕೆಲಸ ಮಾಡೋದಕ್ಕೆ ಯಾವುದೇ ಅಭ್ಯಂತರಗಳು ಇಲ್ಲ ಅಂತೇಳಿ. ಆದರೂ ಪೇಟೆಯಲ್ಲಿ ಒಂದಷ್ಟು ಕಟ್ಟಡ ಕಾರ್ಮಿಕರಿಗೆ, ಒಂದಷ್ಟು ದೊಡ್ಡ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇವೆ. ಇದಕ್ಕೆ ನಾವು ಈ ಕಾರ್ಮಿಕರಿಗೆ ಏನೇನು ಇವತ್ತು ಆರ್ಥಿಕವಾಗಿ ಸಂಕಷ್ಟ ಆಗಿದ್ದು, 3 ಹೊತ್ತಿನ ಊಟಕ್ಕೆ ಸಮಸ್ಯೆ ಆಗ್ತದೋ, ಇದಕ್ಕೆ ಪರಿಹಾರವನ್ನು ಸರ್ಕಾರದ ಹಂತದಿಂದ ಮುಂದಿನ ದಿನಗಳಲ್ಲಿ ಕೊಡಲಿಕ್ಕೆ ನಾವು ಒಬ್ಬ ಶಾಸಕನಾಗಿ, ಆಡಳಿತ ಪಕ್ಷದ ಶಾಸಕನಾಗಿ ಕೂಡ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಕಾರ್ಮಿಕರಿಗೆ ಒಂದಷ್ಟು ವಿಶೇಷ ಪ್ಯಾಕೇಜನ್ನು ಕೂಡ ಕೊಡಬೇಕು ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ನಮ್ಮ ಜಿಲ್ಲೆಯ ಸಂಸದರು, ರಾಜ್ಯಾಧ್ಯಕ್ಷರು, BJPಯ ಆಡಳಿತ ಪಾರ್ಟಿಯ ಒಂದು ರಾಜ್ಯಾಧ್ಯಕ್ಷರು, ಹಾಗೆ ಅವರ ಮುಖಾಂತರ ಕೂಡ ನಾವು ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಓಕೆ, ಮತ್ತೊಬ್ಬರಿದ್ದಾರೆ ನೇರ ಸಂಪರ್ಕದಲ್ಲಿ. ನಮಸ್ಕಾರ. ನಮಸ್ಕಾರ ಸರ್. ಹೆಸರು? ಎಲ್ಲಿಂದ? ಆನಂದ್, ಪುತ್ತೂರು. ಆನಂದ್, ಹೇಳಿ ಆನಂದ್ರೆ. ಸಂಜಯ್ ನಮಸ್ತೆ. ನಮಸ್ಕಾರ. ಇದು ಆಕ್ಚುಲಿ ನಮ್ಗೆ ವ್ಯಾಕ್ಸಿನ್ ಬಗ್ಗೆ ಒಂದು ಮಾಹಿತಿ ಬೇಕಿತ್ತು ಸರ್. ಇದು ವ್ಯಾಕ್ಸಿನ್ ಅಂದ್ರೆ ಈಗ ನಮಗೆ ಪುತ್ತೂರು ತಾಲೂಕು ಆಫೀಸ್ ಅಲ್ಲಿ, ತಾಲೂಕು ಹಾಸ್ಪಿಟಲ್ ಅಲ್ಲಿ ಈಗ 18ರಿಂದ 45 ವರ್ಷದವರಿಗೆ ಕೋವಿನ್ ಆ್ಯಪ್ ಅಂತೇಳಿ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಹೋಗ್ತಾರೆ. ಬಟ್ ನಮಗೆ 45 ವರ್ಷ ಮೇಲಿನವರಿಗೆ ನಾವು ಹೇಗೆ ಇದು ಮಾಡ್ಬೋದು? ಈಗಾಗಲೇ ಧನ್ಯವಾದಗಳು ಆನಂದ್ರೆ. ಈಗಾಗಲೇ ಸರ್ಕಾರ ಮೊದಲ ಹಂತದಲ್ಲಿ 60 ವರ್ಷ ಮೇಲ್ಪಟ್ಟವರು ಮತ್ತು 45ರಿಂದ 59 ವರ್ಷದವರಿಗೆ ಒಂದು ಕೋವಿಡ್ ಲಸಿಕೆಯನ್ನು ಹಾಕುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಅದರಲ್ಲಿ ಆರಂಭದಲ್ಲಿ ಕೋವ್ಯಾಕ್ಸಿನ್ ಬಂತು, ಆಮೇಲೆ ಕೋವಿಶೀಲ್ಡ್ ಬಂತು.
ವ್ಯಾಪಕವಾಗಿ ಕೋವಿಡ್ ಸ್ಪ್ರೆಡ್ ಆದಾಗ ಏಪ್ರಿಲ್ 20ರ ನಂತರ ಜನ ಈ ಒಂದು ಲಸಿಕೆಗೆ ಜಾಸ್ತಿ ಬೇಡಿಕೆ ಇಟ್ಟರು. ಅದಕ್ಕೆ ಮೊದಲು ಯಾವುದೇ ವ್ಯಕ್ತಿ ಬಹುಶಃ ಕೋವಿಡ್ ಲಸಿಕೆ ಹಾಕ್ಲಿಕ್ಕೆ ಬರ್ತಾ ಇರಲಿಲ್ಲ. ನಾವು ಒತ್ತಾಯ ಮಾಡಿದ್ರು ಬರ್ತಾ ಇರಲಿಲ್ಲ. ಕೆಲವು ಪಂಚಾಯತಿನವರು ಬಸ್ಸು ಮಾಡಿ ಅವರನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಮಾಡಿಸುವಂತ ಸಂಗತಿಯನ್ನು ಮಾಡಿದ್ದಾರೆ. ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ಕೆಲವರು ಕೊಟ್ಟಿದ್ದಾರೆ. ಏನು ಕೋವಿಡ್ ವ್ಯಾಪಕವಾಗಿ ಹರಡಿತ, ಏನು ವ್ಯಾಕ್ಸಿನ್ ಹಾಕಿದವರಿಗೆ ಸಿವಿಯರ್ ಆಗುದಿಲ್ಲ ಅಂತೇಳಿ ಜನ ತಿಳ್ಕೊಂಡ್ರು. ಆಮೇಲೆ ಇವತ್ತು ಲಸಿಕೆಗೆ ಜನ ಜಾಸ್ತಿ ಬರಲಿಕ್ಕೆ ಶುರು ಮಾಡಿದ್ರು. ಬೇಡಿಕೆ ಜಾಸ್ತಿ ಆದಾಗಿ ಅಲ್ಲಿ ಉತ್ಪತ್ತಿ ಕಡಿಮೆ ಆಗಿದೆ, ಪ್ರೊಡಕ್ಷನ್ ಕಡಿಮೆ ಆಗಿ ಬಹುಶಃ ಲಸಿಕೆ ಲಭ್ಯತೆ ಕಡಿಮೆ ಆಯಿತು. ಅದರ ಪರಿಣಾಮ ಇವತ್ತು ಏನು ನಾವು ಎಲ್ಲೆಲ್ಲಿ ಕ್ಯಾಂಪ್ ಮಾಡಿ ಲಸಿಕೆ ಆಗ್ತಾ ಇದೆಯೋ ಅದನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ಮಾತ್ರ ಕೊಡಲಿಕ್ಕೆ ಶುರು ಮಾಡಿದೆವು. ಒಂದು ಹಂತದಲ್ಲಿ 60 ವರ್ಷ ದಾಟಿದವರು ಮತ್ತು 45 ವರ್ಷ ದಾಟಿದವರಿಗೆ ಅದನ್ನು ವ್ಯಾಪಕವಾಗಿ ಕೊಟ್ಟ ಮೇಲೆ ಎರಡನೇ ಹಂತದ ಲಸಿಕೆಗೆ ಸೆಕೆಂಡ್ ಡೋಸಿಗೆ ಪ್ರಿಫರೆನ್ಸನ್ನು ಕೊಟ್ಟೆವು. ಇವತ್ತು ಸೆಕೆಂಡ್ ಡೋಸ್ ಕೊಡ್ತಾ ಇರಬೇಕಿದ್ರೆ ಸರ್ಕಾರ ಮತ್ತೊಮ್ಮೆ ಘೋಷಣೆ ಮಾಡಿದ್ದು 18 ವರ್ಷದಿಂದ ಮೇಲ್ಪಟ್ಟವರಿಗೂ ಅವರ ಆ್ಯಪಲ್ಲಿ ಡೌನ್ಲೋಡ್ ಮಾಡಿ ಹೆಸರು ನೋಂದಣಿ ಮಾಡಿದ್ರೆ ಕೊಡ್ತೇವೆ ಅಂತೇಳಿ. ಹಾಗೆ ನಿನ್ನೆ ತನಕ ಅವರಿಗೆ 18 ವರ್ಷದಿಂದ 44 ವರ್ಷವರೆಗೆ ಕೊಡುವಂಥ ಸಂಗತಿ ಆಯಿತು. ಬಹುಶಃ ಇವತ್ತಿನಿಂದ ಸರ್ಕಾರದ ನಿಲ್ಲಿಸಿದೆ. ಇನ್ನು ಮುಂದಿನ ದಿನಗಳಲ್ಲಿ 45 ವರ್ಷದಿಂದ ಮೇಲಿನವರಿಗೆ ಆದ್ಯತೆ, ಅದರಲ್ಲಿಯೂ ಸೆಕೆಂಡ್ ಡೋಸಿನವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೇವೆ ಅನ್ನುವಂಥ ಮಾತನ್ನು ಇವತ್ತು ನಾನು ಉಸ್ತುವಾರಿ ಸಚಿವರಲ್ಲಿ ಮಾತಾಡಿದಾಗ ನಮ್ಮ ಅಧಿಕಾರಿಗಳಲ್ಲಿ ಮಾತಾಡುವಾಗ ಅದಕ್ಕೆ ಆದ್ಯತೆ ಕೊಡ್ತೇವೆ ಅಂತ ಹೇಳಿದರು. ನಾವು ಪುತ್ತೂರಲ್ಲಿ ನಾನು ಇವತ್ತು ಅಂಕಿ ಸಂಖ್ಯೆ ತಗೊಳ್ಬೇಕಾದ್ರೆ ಸುಮಾರು 33,000 ಜನರಿಗೆ ಸೆಕೆಂಡ್ ಡೋಸ್ ಆಗಬೇಕು. ಪುತ್ತೂರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಅಷ್ಟು ಜನರಿಗೆ ಆಗಬೇಕು. ಅದರಿಂದ ಮೊದಲ ಆದ್ಯತೆಯನ್ನು ಅದಕ್ಕೆ ಕೊಡುವಂಥ ಸಂಗತಿಯನ್ನು ಸರ್ಕಾರ ಮಾಡ್ತದೆ. ಈಗ ಎರಡನೇ ಡೋಸ್ ತಗೊಳ್ಳಿಕ್ಕೆ ಸಾಧ್ಯ ಆಗದೇ ಇರುವವರಿಗೆ ಈಗಾಗಲೇ ಕೆಲವು ವಾರಗಳ ಒಂದು ಗ್ಯಾಪನ್ನು ಕೊಟ್ಟಿದ್ದರು. ಆದರೆ ಅದು ಮತ್ತೆ ಜಾಸ್ತಿ ಆದರೆ ಅದು ಏನಾದರೂ ಸಮಸ್ಯೆಗಳಾಗುವುದು, ಈ ಬಗೆಗೆ ವೈದ್ಯಾಧಿಕಾರಿ ನಡುವೆ ಮತ್ತೊಬ್ಬರು ಕರೆಯಲಿದ್ದಾರೆ. ಹಲೋ, ಸುಭಾಷ್ ಅವರು. ಹಲೋ, ನಮಸ್ಕಾರ. ಸುಭಾಷ್ ಎಲ್ಲಿಂದ? ಪುತ್ತೂರಿಂದ ಸರ್. ಪುತ್ತೂರಿಂದ ಹೇಳಿ ಸುಭಾಷ್. ನಮಸ್ಕಾರ ಸುಭಾಷ್. ಪಟ್ಲೇರೆ ಎಡ್ಡ ಕೆಲಸ ಒಂದುಂಟು ಖುಷಿ ಧನ್ಯವಾದ ಧನ್ಯವಾದ ಎಂಕ್ಲೈರೆಗಳು ಬುಕ್ಕೊಂಜಿನ ಫಸ್ಟ್ ಡೋಸ್ ಎಂಕ್ಲನ ಕೆಲವೊಬ್ಬರು ಆತುಜಿ ಫಸ್ಟ್ ಜನ ಹೊರಡೊಂದಿಲ್ಲ ಐಕೊಂಜಿ ಬುಕ್ಕೊಂಜಿನ ನನ್ನ ಎಂಕ್ಲಗಿತ್ತ ಪೇಟೆ ಟಿಪ್ಪುನ ಎಂಕ್ಲ ತೋಟದ ವಾರ ಬಂಗ ಉಂಟು 15 ಮಿನಿಟ್ 20 ಗಂಟೆ ಬಾಕಿ ಆತ ವಾರ ಅಂಚೆ ಪರ್ಮಿಷನ್ ಅಂಜಿದಲ್ಲ ತಹಶೀಲ್ದಾರ್ ಎಟಗೆ ಎನ್ನಗದಲ್ಲ ಬತ್ತಿಜಿ ಸರ್ತಿ ಮಂತೀರ ಅಂಚೆ ಪುತ್ತೂರುಡುಲ್ಲರ ಅಂದೆ ಎಂಕ್ಲ ಪುತ್ತೂರು ಟಿಪ್ಪುನ అయితే సుభాషరే ఈయన ప్రశ్న దేవంట కరిసెత్తిలించిన సమస్య అది ఆయన తోట ಒಂಜಿ ದಿಗಡಿ ಇಪ್ಪುಂಡು, ಇಲ್ಲು ಒಂಜಿ ದಿಗಡಿ ಇಪ್ಪುಂಡು. ತೋಟಗೂ ನೀರು ಬಿಟ್ರ ಪೋಡು, ಬಜ್ಜಿ ಜರ ಪೋಡು, ಇಂಚಿನ ಸಮಸ್ಯೆ ಒಂದಿತ್ತು. ಈ ಸರ್ತಿ ನೀರು ಬಿಡ್ಪುನ ಸಮಸ್ಯೆ ದೇವಂಡ ನೀರೇ ಬರ್ಸೋದು ಅಂತ ಬಾಕಿದ ಕೆಲಸ ಅವಡು ಇತ್ತೆ ನಮ್ಮ ಸಹಾಯಕ ಆಗ್ತಾರಟ ಏಸಿನ ಪಾತಿರ್ತ ಬೊಲ್ಪುಗ ಬೇಗ ಪೋತು ಬರ್ಪೊಂದಂಡ ಆಗ ಹೂವಿನ ಸಮಸ್ಯೆ ಮಲ್ಪುರ ಬಲ್ಲಿ RTC 11 RTC 11 పోతు పోండ యాన కృషి కేంద్ర మనపడే కొంచెం ఆధార బోడాట ఇజన ಕ್ಯಾಂಪ್ ಕದ ಒಂಜಿ ಕಾರ್ಡ್ 11 పోంಡ ಆಗ కొంచెం ಬುಡುಪುನಂಚಿನ ಸಂಗತಿ ಮಲ್ಪುಂಡು ಸುಭಾಸರೆ ಯಾನ ಪಾತಿರ್ತೆ ನಮ್ಮ ಅಂದೆ ಆಯ್ ಪೋಪನೆ ಆಗ ಬೋಡು ಆಯ್ ಮಾರ್ಗವು ಜತ್ತಿದು ವಾನಡು ಪೋಪುಂದನ ಬೋಡು ಏಪುರದು ಇತ್ತನೆ ಉಂಡ ಅದು ಕೃಷಿ ಕಾರ್ಯ ಮಲ್ಪೊಲಿಂದು ಉಂಡು ಅಂಡ ಕೃಷಿ ಕಾರ್ಯ ಆಗ ಐಡೆಂಟಿ ಕಾರ್ಡ್ ಇಂಚಿನ ಅಂದಿಪ್ಪುಣು ಇದು ಕ್ಯಾಂಪ್ ಬಜ್ಜೆ ಕೂಡ ಪೋಯಿನಾಡ ಬಜ್ಜೆ ಪೋನಾಗ ಬಜ್ಜೆ ಇಪ್ಪುಂಡು ಬನ್ನಾಗ ಕ್ಯಾಂಪ್ ಕದ ರಿಸಿಟ್ ಬೋರ್ಡ್ ಆಟ ಈ ಪೇರು ಸೊಸೈಟಿ ಒಪ್ಪಿನ ಆಟ ಕ್ಯಾನ್ ಬೋರ್ಡು ಐ ಕೊಡದ ಕೆಲಸದಲ್ಲಿ ಕ್ಯಾನ್ 11 పోయి రౌబెతే అండ ಅದು ಇನಿ ಐ ಕೃಷಿ ಕೇಂದ್ರ ಅಂತ ಕೊಂಚ ಪ್ರೂಫ್ ಬೋರ್ಡು ಐ ಮಾರ್ಗ ಜಪ್ಪುಡು ಅಂಡ ವಾಹನಡು ಪೋನಾಗ ಐ ಸೈನ್ ದಾಖಲೆ ಬೋರ್ಡು ದಾಖಲೆ RTC 11 పోనగా మంతన నెక్స్ట్ డే బొల్పు బర్పుల కాంచాన్ల తొందర ಬರಲಿ ಬೊಲ್ಪು ಬರ್ಪುಣಿದ ತೊಂದರೆ ಇಜ್ಜಿ ಒಂಜಿ ಬೊಕ್ಕೊಂಜಿ ಲಸಿಕೆದ ಇತ್ತೆ ವ್ಯಾಕ್ಸಿನ್ ಬಗ್ಗೆ ಇತ್ತೆ ನಮ್ಮ ಉಸ್ತುವಾರಿ ಸಚಿವರ ಮೀಟಿಂಗ್ ನಾನು ಪುತ್ತೂರುಡೆ ಮಲ್ತೆ ಪುತ್ತೂರುಡಿ ಏತು ಜನಕ್ಕೂ ಲಸಿಕೆ ಬೋರ್ಡು ಅಂತ ಇನ್ನಿತ್ತೆ ಎಂಕಲ ಪಟ್ಟಿ ಮಲ್ತದ ಅಂಚದು ನಾನ ಬರ್ಪುಣವು ಸುರುಕು 14 ವರ್ಷ ಕಡತನಾಗ್ಲಿಲ್ಲ 45 ವರ್ಷ ಕಡತನಾಗ್ಲಿಲ್ಲ ಪ್ರಥಮ ಆದ್ಯತೆ 18 ವರ್ಷದಾಗ್ಲೇ ಕೊರ್ಪುಜಿ ಸದ್ಯ ಗುಂತಾದ್ರ 18 ವರ್ಷದಾಗ್ಲೇನೆ ಅನ್ನಂದು ದಾಂಡ ಮುಗಲ ಆರೋಗ್ಯ ನಮ್ಮ ಸುರುತು ಒಂದು ದಾಂಡ ಮುಗಲ ಆಯುಷ್ಯ ಕಮ್ಮಿ ಆವೊಂದುಂಡು ಐಕು ಬಡತ್ತು ಐನಾತು ವೃದ್ಧಿ ವಾಲ್ಪುಣ ಎಂಚಂದು ಯೋಚನೆ ವಾಲ್ತಂದಿಲ್ಲ ಒಂಜಿ
ಬೊಕ್ಕಂಜಿ ದಾನ ಸೆಕೆಂಡ್ ಡೋಸ್ ತಗ್ಲಿಗೆ ಇತ್ತೆ ಎನ್ಮ ವಾರ ಆತಂಡು 2 ತಿಂಗಳು ಆತಂಡು ಅಂಚಿನಾಗ್ಲಿಗೆ ಪ್ರಥಮ ಆದ್ಯತೆ ಕೊರೊಂದುಂಡು ಐಡ್ಲ ಕೋವಿಶೀಲ್ಡ್ ಸಮಸ್ಯೆ ಇಜ್ಜಿ ಮತ್ತೆ ಕೋವ್ಯಾಕ್ಸಿನ್ ಒಂದು ಸಮಸ್ಯೆ ಉಂಡು ಆ ಕೋವ್ಯಾಕ್ಸಿನ್ ಐತೆ ಸಪ್ಲೈ ಮಲ್ಪವಂತೇರಿ ಬಹುಶಃ ಇನ್ನು ಬರ್ಪಿವಾರಡ ಅವಳ ಸಪ್ಲೈ ಆಪುಂಡು. ಎಸ್ ಸುಭಶ್ರೇ ಸೋಲ್ಮೇಲ್ ಸರ್ ಪಲ್ಲೆ ಪಲ್ಲೆ ಧನ್ಯವಾದ. ಥ್ಯಾಂಕ್ ಯು. ಎಸ್ ಸರ್, ನಾನು ಅದನ್ನು ಕೇಳ್ತಾ ಇದ್ದೆ. ಅಂದರೆ ಈ ಗ್ಯಾಪ್ಗಳು ಜಾಸ್ತಿ ಆದರೆ ಎಷ್ಟು ಗ್ಯಾಪ್ಗಳು ಇರಬಹುದು ಅಂತ ಅನ್ನೋದು ಏನಾದರೂ ಇದೆಯಾ? ಜಾಸ್ತಿ ಆದರೆ ಮತ್ತೆ ಅವರು ಮತ್ತೆ ಮೊದಲಿಂದ ನಾನು ಈಗಾಗಲೇ ನಮ್ಮ ಸರ್ಕಾರಿ ವೈದ್ಯಾಧಿಕಾರಿಗಳು ಮತ್ತು ಖಾಸಗಿ ವೈದ್ಯರನ್ನು ಭೇಟಿಯಾಗಿ ಈ ವ್ಯಾಕ್ಸಿನ್ನ ಪೀರಿಯಡ್ 8 ವಾರ 6 ವಾರ ಅಂತ ಹೇಳ್ತಾರೆ. ಅದರ ಬಗ್ಗೆ ಇನ್ನೂ ಕೂಡ ಅವರಿಗೆ ನಿಖರತೆ ಇಲ್ಲ, ಏನು ಇಷ್ಟ ತನಕ ಇಲ್ಲ. ಆದರೆ 8 ವಾರ ದಾಟಿ ಸ್ವಲ್ಪ ದಿನ ಆದರೂ ಏನು ತೊಂದರೆ ಇಲ್ಲ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಬಂತು. ಆದರೆ ಇವತ್ತು ಆಲ್ಮೋಸ್ಟ್ ಆಲ್ ಸಾಧಾರಣ 8 ವಾರ ಕೋವ್ಯಾಕ್ಸಿನ್ ಕೊಟ್ಟವರಿಗೆ 8 ವಾರದ ಒಳಗಡೆ ನಾವು ಕೊಡುವಂಥ ಸಂಗತಿಯನ್ನು ಈಗ ಮಾಡ್ತಾ ಇದ್ದೇವೆ. ಈಗ ಎಲ್ಲೆಲ್ಲಿ ಕೋವ್ಯಾಕ್ಸಿನ್ ಕೊಟ್ಟಿದ್ದೋ, ಯಾವ ಪ್ರೈಮರಿ ಹೆಲ್ತ್ ಸೆಂಟ್ರ್, ಯಾವುದು ಕಮ್ಯುನಿಟಿ ಹೆಲ್ತ್ ಸೆಂಟ್ರ್, ಯಾವುದು ತಾಲೂಕು ಹಾಸ್ಪಿಟಲ್ ಇದೆಯೋ ಅಲ್ಲಿಗೆ ಈಗ ಸಪ್ಲೈ ಮಾಡೋದು ಸಂಗತಿಯನ್ನು ಮಾಡ್ತಾರೆ. ಉದಾಹರಣೆಗೆ ಮೊನ್ನೆ ಫಸ್ಟ್ ನಮ್ಮದು ಕೋವ್ಯಾಕ್ಸಿನ್ ಕಡಬ ತಾಲೂಕಲ್ಲಿ ಕೊಟ್ಟರು. ಅಲ್ಲಿ ಬೇರೆ ಕಡೆ ಕೋವ್ಯಾಕ್ಸಿನ್ ಕೊಡಲಿಲ್ಲ, ಅಲ್ಲಿ ಕೋವ್ಯಾಕ್ಸಿನ್ ಕೊಟ್ಟರು. ಅಲ್ಲಿ ಈಗ ಲಸಿಕೆಯನ್ನು ಪ್ರಥಮ ಆದ್ಯತೆ ಅಲ್ಲಿಗೆ ಕೊಡ್ತಾ ಇದ್ದಾರೆ ಸೆಕೆಂಡ್ ಡೋಸಿಗೆ. ಎಲ್ಲಿ ಕೋವಿಶೀಲ್ಡ್ ಕೊಟ್ಟಿದೆ ಮೊದಲು, ಅಲ್ಲಿಗೆ ಪುನಃ ಕೋವಿಶೀಲ್ಡ್ ಅನ್ನು ಕೊಡುವಂಥ ಸಂಗತಿಯನ್ನು ಈಗ ನಮ್ಮ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಅಂದರೆ ಅವರಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಸರ್ಕಾರ ಆ ರೀತಿಯ ಕ್ರಮಗಳನ್ನು ತಗೊಳ್ತಾ ಇದೆ. ಇನ್ನೂ ಕೂಡ ನಿಖರವಾಗಿ ಗೊತ್ತಿಲ್ಲ 8 ವಾರ ಕಳೆದ್ರೆ ಏನು ಅಂತೇಳಿ, ಅಂತ ಸಮಸ್ಯೆಗಳೇನು ಬಂದಿಲ್ಲ. ಓಕೆ, ಪುತ್ತೂರಿನಿಂದ ಭವಾನಿ ಅವರಿದ್ದಾರೆ. ನಮಸ್ಕಾರ ಭವಾನಿಯಕ್ಕ, ಮಾತಾಡಿ. ನಮಸ್ತೆ. ನಮಸ್ಕಾರ ಭವಾನಿಯಕ್ಕ. ನಮಸ್ತೆ. ಎಂಕ್ಲೆಗೆ ಮುರಣಿ ನಮ್ಮಗ ಹುಷಾರಿದ್ದ ನಪಗ ರಾಜೀವ್ ಪಂಡಿತ್ ಆರೆಗೆ ಪುತ್ತೂರು ಗವರ್ಮೆಂಟ್ ಆಸ್ಪತ್ರೆಗೆ ಕನೆಕ್ಟ್ ಬಂದ್ ಕೊರ ಹರಿಪ್ರಸಾದ್ ಅಂತ ಶಾಸಕರನ ಕಡೆ ಫಸ್ಟ್ ಥ್ಯಾಂಕ್ಸ್. 4-5 days ರಿಕವರಿ ಆತ ಡಿಸ್ಚಾರ್ಜ್ ಆತಿರು. ಓಕೆ, ಧನ್ಯವಾದ. ರ್ಯಾಟ್ ಆರ್ಟಿಸಿಪಿಆರ್ ಪೂರಲ್ಲ ನೆಗೆಟಿವ್ ಬತ್ತಲ್ಲ ಅಲ್ಪದ ಟ್ರೀಟ್ಮೆಂಟ್ ಲೆಡ್ ಎತ್ತಲಿ ಎಂಕ್ಲೆ ಎಡ್ಡೆ ರೀತಿದೆ ಸ್ಪಂದಿಸತ್ತೆ ಯಾರು ಅಂಚ ಎನ್ನ ಕಡೆ ಮಸ್ತ್ ಧನ್ಯವಾದಗಳು. ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಎಸ್ ಸರ್, ಈಗ ನಾನು ಆಗಲೇ ಇದ್ರ ಬಗ್ಗೆ ಹೇಳ್ತಾ ಇದ್ದೆ, ಯಾವುದು ಜನರ ಪ್ಯಾಕೇಜ್ಗಳ ಬಗ್ಗೆ. ಈ ಕರೆಂಟ್ ಬಿಲ್ಲಿನ ಬಗ್ಗೆಯೂ ಕೂಡ ಜನರು ಅದೇ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ನೀವು ಕಾರ್ಮಿಕರ ಬಗ್ಗೆ ಏನು ಹೇಳಿದ್ರಿ, ಕಾರ್ಮಿಕರಿಗೆ ಈ ರೀತಿ ಸವಲತ್ತುಗಳನ್ನು ಕೊಡಬಹುದು ಅಂತ ಅನ್ನುವಂಥದ್ದು. ಆದರೆ ಇನ್ನೂ ಕೆಲವು ದುಡಿದು ಬದುಕುವಂಥ ಜನ ಇದ್ದಾರೆ, ಕಾರ್ಮಿಕರನ್ನು, ಕೂಲಿ ಕಾರ್ಮಿಕರನ್ನು ಹೊರತುಪಡಿಸಿ ಅಂತ ಅನ್ನುವಂಥದ್ದು. ಸೊ ಇವರಿಗೆ ಏನು ಅಂದರೆ EMI ಸಮಸ್ಯೆಗಳನ್ನು, ಅಂದರೆ ನಾನು ಮುಖ್ಯವಾಗಿ ಕೆಲವು ಸಣ್ಣ ಪುಟ್ಟ ಉದ್ಯಮಿಗಳನ್ನು ಮಾಡೋರಿದ್ದಾರೆ, ಇವರು ಮಾಡಿರ್ತಾರೆ. ಈ ಅಂಗಡಿಗಳನ್ನು ತೆಗೆದು ಬಾಡಿಗೆ ಕಟ್ಟಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಿರ್ತಾರೆ. ಇನ್ನೂ 1 ತಿಂಗಳಲ್ಲ 2 ತಿಂಗಳು ಹೀಗೆ ಮುಂದುವರಿದರೆ ಮತ್ತೆ ವ್ಯಾಪಾರ ತೆಗೀಲಿಕ್ಕೆ ಮತ್ತೆ 1-2 ತಿಂಗಳು ಬೇಕಾಗ್ತದೆ. ಇಂಥ ಸಂದರ್ಭಗಳಿದ್ದಾಗ ಅಂತ ಅನ್ನೋದು ಈಗಾಗಲೇ ರಿಸರ್ವ್ ಬ್ಯಾಂಕ್ ಒಂದು ಮೊನ್ನೆ ಘೋಷಣೆ ಮಾಡಿದೆ. ಏನು ಅವರು ಕಟ್ಟುವಂಥ ಇನ್ಸ್ಟಾಲ್ಮೆಂಟ್ಗಳನ್ನು ಮುಂದೂಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಇವತ್ತು ನಮ್ಮ ತಳ್ಳುಗಾಡಿಯ ಯಾರು ವ್ಯಾಪಾರಸ್ಥರಿದ್ದಾರೆ ಇವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವತ್ತು ಸರ್ಕಾರ ಕೂಡ ಹಾಗೆ ಕಾರ್ಮಿಕ ಇಲಾಖೆ ಮುಖಾಂತರ ಒಂದಷ್ಟು ಸವಲತ್ತುಗಳನ್ನು ಅವರಿಗೆ ಕೊಡ್ತಾ ಇದೆ. ಯಾರು ಈ ಕಾರ್ಮಿಕ ವರ್ಗಕ್ಕೆ ಕಳೆದ ಬಾರಿ ಕೂಡ ಅವರಿಗೆ ಒಂದಷ್ಟು ಪ್ಯಾಕೇಜ್ಗಳನ್ನು ಕೊಟ್ಟಿತ್ತು, ಈ ಕೆಲವು ಇನ್ಸ್ಟ್ರೂಮೆಂಟ್ಗಳನ್ನು ಕೊಟ್ಟಿತ್ತು. ಈ ಸಲ ಕೂಡ ಬಹುಶಃ ಕಾರ್ಮಿಕ ಇಲಾಖೆಯ ಮುಖಾಂತರ ಅಂಥವರಿಗೆ ಪ್ಯಾಕೇಜನ್ನು ಘೋಷಣೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಯಾಕಂದರೆ ಈಗಾಗಲೇ ಕೋವಿಡ್ ಬಂದು ಈಗ ಲಾಕ್ಡೌನ್ ಆಗಿ ಸುಮಾರು 1 ವಾರ ಹತ್ತಿರ ಆಗ್ತಾ ಇದೆ. 1 ವಾರ ಆಯಿತು. ಯಾಕಂದರೆ ಮೊನ್ನೆ 10 ತಾರೀಕಿನಿಂದ ಪೂರ್ತಿ ಲಾಕ್ಡೌನನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಮೊದಲು ಸೆಮಿ ಇತ್ತು. ಸೆಮಿ ಇರುವಾಗ ಎಲ್ಲ ಅವರವರ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಸಿವಿಯರ್ ಆದಾಗೆ ಇನ್ನು ಏನು ಜನರ ಬೇಡಿಕೆಗಳು ಬರ್ತಾರೆ, ಯಾರು ಕಷ್ಟ ನಷ್ಟ ಅನುಭವಿಸ್ತಾರೆ ಅಂಥವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡ್ತದೆ. ಓಕೆ, ಸುಕುಮಾರ್ ಹೆಗ್ಡೆ ಅವರು ಬೆಳವಾಯಿಂದ. ಯಾವ ಬೆಳವಾಯಿ ಸುಕುಮಾರ್ ಹೆಗ್ಡೆ ಅವರೇ? ಕಾರ್ಕಳವ ಸುಕುಮಾರ್ ಹೆಗ್ಡೆ ಅವರೇ? ನಮಸ್ಕಾರ ಸುಕುಮಾರ್ ಹೆಗ್ಡೆ. ನಮಸ್ಕಾರ. ಪಲ್ಲೆ ಪಲ್ಲೆ ಸರ್. ನಮಸ್ಕಾರ ಮಠಂದೂರು. ನಮಸ್ಕಾರ ನಮಸ್ಕಾರ ಸರ್. ಸುಕುಮಾರ್ ಹೆಗ್ಡೆ ಮಾತನಾಡಿ ಬೆಳವಾಯಿ. ಪಾತ್ರೆ ಬಾರಿ ಅವು ಎಕ್ಕಲು ಬಿಜೆಪಿ ಅಂತ ಪಂದ್ರಬಲ್ಲಿ ನಮ್ಮ ನೆಟ್ಟೆ ಕೋಟೆಯನ್ನು
ಭಾರಿ ಖುಷಿ ಈಗ ಪುದಕೇಂದ್ರ ಕಷ್ಟದ ಸೆಕ್ಟರ್ ಸೋಪಾದ್ನಾರ್ ಇದು ನಾನು ಎಂಕುಲು ಬೊಂಬೈ ಇರ್ತದೆ ಮತ್ತೆ ಎಂಕುಲು ಅವ್ರಲ್ಲ ಬಿಜೆಪಿ ಅಂಟ ಸರ್ ಬೊಂಬೈ ಇತ್ತ ಇತ್ತೆ ಊರು ಇಪ್ಪನು ಬೊಕ್ಕ ಏನಪ್ಪ ಎಂಕ್ಲಿಗೆ ಸಂಬಂಧ ಉಂಟು ಪುತ್ತೂರು ಪಟ್ಲ ಪುತ್ತೂರು ಅವು ಆರಿಗೆ ನಗರ ಗೊಂತಾಂಡು ಪಟ್ಲ ಗೊತ್ತು ಮಾಡ್ತೇವೆ ಅವ್ರ ಸಂಬಂಧ ಜೈನ್ಸ್ ಎರಡು ಶುರು ಬಾತಿದ್ದು ಬಾರಿ ಖುಷಿ ಎಂಚಂಡು ಆರೋಗ್ಯ ಆರೋಗ್ಯ ಎಂಚಂಡು ಆರೋಗ್ಯ ಎಂಚಂಡು ಇರ್ನ ಎಂಕ ಆರೋಗ್ಯ ಎನ್ನ ಎಲ್ಪ ವರ್ಷ ಮುಟ್ಟಾಡು ಬೊಕ್ಕ ಇಂಜೆಕ್ಷನ್ ನಮ್ಮನ ಬೊಕ್ಕ ಯಾನ್ ಬೊಂಬೈಡ್ ಒಂಜಿ 50 ವರ್ಷ ಇತ್ತೆ ಊರುಡು ಏನು ಸೆಟ್ಲ್ ಆತೆ ಊರುಡು ಮಣಿಪಾರಡ ಇರ್ನ ಆಶೀರ್ವಾದ ಇಪ್ಪಡೆ ಕೆಲಸ ಮಲ್ಪರ ಬಾರಿ ಖುಷಿ ಬೊಂಬೈ ಊರು ಬರ್ತಾರಂತ ದಾದಾಳ ಮಲ್ಪೋಡಿ ಗಲಾಟೆ ಮಾಡ್ಕೊಂದಿಲ್ಲ ಅವೇನೊಂದು ಸರಿ ಮಲ್ಪಡು ಆಂಡ್ ಸರ್ ಒಂದು ಇಂಜೆಕ್ಷನ್ ಮತ್ತೆ ಕಾಂಗ್ರೆಸ್ ಮತ್ತೆ ಪಕ್ಕಡೆ ಒಂದು ಗಲಾಟೆ ಮಾಡ್ಕೊಂದಿಲ್ಲ ಅಪಪ್ರಚಾರ ಮಲ್ಪೇರತ ಚುರುಟು ಬೊಚ್ಚಿ ಎಕ್ಲೆಗೆ ಅವು ಬೋಡು ಎಕ್ಲೆ ಒಂದು ಬೊಚ್ಚಿ ಆಯನ ಬಿಜೆಪಿದ ಬೊಚ್ಚಿ ಮೋದಿನ ಬೊಚ್ಚಿ ಇಚ್ಚಿನ ಬೋಡ್ಗೆ ಸರಿ ಸರ್ ಸುಕುಮಾರ್ ಇರ್ನ ಸಲಹೆಯನ್ನು ಸ್ವೀಕಾರ ಮಲ್ತು ಇರ್ನ ಆಶೀರ್ವಾದ ಇಪ್ಪಾಡು ತುಕ ಇನ್ನು ಸರಿ ಮಲ್ಪಣಂಚಿನ ಸಂಗತಿ ಮಲ್ಪುಗ ಸೊಲ್ವೆ ಬಹುಶಃ ನಾವೆಲ್ಲ ನಿರೀಕ್ಷೆಯಲ್ಲಿದ್ದೇವೆ ಜನರಿಗೆ ಕಷ್ಟದಲ್ಲಿರುವಂಥ ಜನರಿಗೆ ಏನೋ ಆಗಬಹುದು ಅಂತ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಈ ಶಾಲೆಗಳು, ಮಕ್ಕಳ ಶಾಲೆಗಳು, ಪುತ್ತೂರಿನಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ ಎಲ್ಲ ಕಡೆಯಲ್ಲಿ ಇದು ಒಂದೇ ರೀತಿಯ ಪರಿಸ್ಥಿತಿ. ಶಾಲೆಗಳಿಂದ ಮಕ್ಕಳು ಮನೆಯಲ್ಲೇ ಇದ್ದಾರೆ ಅಂತ ಅನ್ನುವಂಥದ್ದು. ಆದರೆ ಎಲ್ಲೋ ಕಳೆದ 1 ವರ್ಷ ಬಾಕಿ ಆಯಿತು, ಮನೆಯಲ್ಲೇ ಇದ್ದಾರೆ, ಮತ್ತೆ ಮುಂದುವರಿದು ಮತ್ತೆ ಅದೇ ಪರಿಸ್ಥಿತಿ ಆಗ್ತದೆ ಅಂತ ಅನ್ನೋದು. ಚಿಂತಕರ ಜೊತೆಗೆ ಮಾತನಾಡಬೇಕಲ್ಲ ಸರ್ಕಾರ, ಮಾತಾಡಿ ಆ ಮಕ್ಕಳ ಮನಸ್ಸಲ್ಲಿ ಆಗುವಂಥದ್ದು. ಯಾಕಂದರೆ ಮಕ್ಕಳು ಒಂದು ಶಾಲೆಯಲ್ಲಿದ್ದಾಗ ಇಡೀ ಒಂದು ಪಠ್ಯ ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಅವರು ಬೆಳೀತಾ ಹೋಗ್ತಾರೆ. ಬೌದ್ಧಿಕವಾದಂಥ ಅವರ ಮನಸ್ಸಿನ ಮೇಲೆ ಇದು ಪರಿಣಾಮ ಬೀರುವುದಿಲ್ಲವೇ? ಇದರ ಬಗ್ಗೆ ಚಿಂತನೆ ಅಗತ್ಯ ಅಲ್ವೇ ಅನ್ನೋದು. ಕಳೆದ ವರ್ಷ ಏಪ್ರಿಲ್ 23ರಿಂದ ಲಾಕ್ಡೌನ್ ಆದಾಗ, ಕೋವಿಡ್ ವ್ಯಾಪಕವಾಗಿ ಹರಡಿದಾಗ ಶಾಲೆ ಕಾಲೇಜುಗಳು ಬಂದಾದವು. ಬಹುಶಃ ನಾವೆಲ್ಲ ಮತ್ತೆ ಶಾಲೆ ಕಾಲೇಜುಗಳು ಆರಂಭ ಆಗೋದಿಲ್ಲ ಅಂತೇಳಿ ಯೋಚನೆ ಮಾಡಿದ್ದೆವು. ಶೂನ್ಯ ಶೈಕ್ಷಣಿಕ ವರ್ಷ ಆಗ್ಬೋದು ಅಂತೇಳಿ. ಆದರೆ ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾಗಮ ಯೋಜನೆಯನ್ನು ತಂದಿತ್ತು, ಆನ್ಲೈನ್ ಕ್ಲಾಸ್ಗಳನ್ನು ತಂದಿತ್ತು, ಎಲ್ಲ ಮಾಡಿ ಬಹುಶಃ ಶೈಕ್ಷಣಿಕ ವರ್ಷವನ್ನು ಜೂನ್ ತನಕ ಕೊಂಡೋಗಿ ಜೂನಲ್ಲಿ ವಾರ್ಷಿಕ ಪರೀಕ್ಷೆಗಳನ್ನು ಮಾಡಬೇಕು ಅಂತ. ಕೆಲವು ತಿಂಗಳುಗಳಿಗೆ ಆನ್ಲೈನ್ ಒಪ್ಪಿಕೊಳ್ಬಹುದು ಸರ್, ಆದರೆ ಇಡೀ ವರ್ಷ ಇಡೀ ಆನ್ಲೈನ್ ಶಿಕ್ಷಣ ಒಂದು 3-4 ತಿಂಗಳು ಆನ್ಲೈನ್ ಕ್ಲಾಸ್ಗಳಾಯಿತು. ಆಮೇಲೆ ಆಫ್ಲೈನ್ ಕ್ಲಾಸ್ಗಳಾಯಿತು. ಆಫ್ಲೈನ್ ಅಂದರೆ ತರಗತಿಗೆ ಹೋಗಿ ಆಗುವಂಥದ್ದಾಯಿತು. 9ರಿಂದ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಿದರು. ಏಪ್ರಿಲ್ ತನಕ ಅಲ್ಲ, ನಮ್ಮದು ಏಪ್ರಿಲ್ ಆರಂಭ ತನಕ ಕೆಲವು ಕಾಲೇಜುಗಳಲ್ಲಿ ಕ್ಲಾಸ್ಗಳಾಯಿತು. ಯಾವಾಗ ಸರ್ಕಾರ ಸೆಮಿ ಲಾಕ್ಡೌನ್ ಘೋಷಣೆ ಮಾಡಿತ್ತು, ಅಲ್ಲಿ ತನಕ ಕಾಲೇಜುಗಳು ಇದ್ದು ಹೈಸ್ಕೂಲ್ ತನಕ, ನಮ್ಮ 10th ತನಕ ಕ್ಲಾಸ್ಗಳು ಓಪನ್ ಆಯಿತು. ಆಮೇಲೆ ಈಗ ಅನಿವಾರ್ಯವಾಗಿ, ಯಾಕಂದರೆ ಕೋವಿಡ್ ವ್ಯಾಪಕವಾಗಿ ಹರಡುವಂಥ ಸಂದರ್ಭದಲ್ಲಿ ಶಾಲೆ ಕಾಲೇಜುಗಳು ಇವತ್ತು ಬಂದದು. ಹೌದು, ನೀವು ಹೇಳಿದಾಗೆ 100ಕ್ಕೆ 100 ಶೈಕ್ಷಣಿಕವಾಗಿ ಎಲ್ಲ ಮಕ್ಕಳ ಮೇಲೆ ಇದು ವ್ಯತಿರಿಕ್ತ ಪರಿಣಾಮವನ್ನು ಬೀರಿದೆ. ಒಂದು ಮೊಬೈಲ್ ಉಪಯೋಗ ಮಾಡಬಾರ್ದು ಅಂತ ನಾವು ಹೇಳ್ತಾ ಇದ್ದೇವೆ. ಅದೇ ಮೊಬೈಲ್ ಮುಖಾಂತರ ಅವರಿಗೆ ಶೈಕ್ಷಣಿಕ ವಿಚಾರಗಳನ್ನು ತಿಳಿಸುವಂಥ ಸಂಗತಿ ಆಯಿತು. ಅದೇ ರೀತಿಯಲ್ಲಿ ಮನೆಯಲ್ಲಿ ಕೂತು ಒಂದಷ್ಟು ಮಕ್ಕಳು ಏನು ಇವತ್ತು ಕೂಲಿ ಕಾರ್ಮಿಕರಾಗಿದ್ದಾರೆ, ಬಾಲಕಾರ್ಮಿಕರಾಗಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕಿಸೆಯಲ್ಲಿ ಆ ಮಕ್ಕಳು ದುಡ್ಡನ್ನು ಹಾಕಿ ಓಡಾಡಿದರೆ ಬಹುಶಃ ಮತ್ತೆ ಪಾಠ ಪ್ರವಚನದತ್ತ ಹೋಗುವಂಥದ್ದು ಕಡಿಮೆ. ಇದು ಕೂಡ ಆಗಿದೆ. ಇದರಿಂದ ತುಂಬ ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಆಗಿದೆ. ನಾನು ಹೆಚ್ಚು ಶಿಕ್ಷಣದ ಬಗ್ಗೆ ಒಲವಿರುವವು, ನಾನು ಒಂದು ಶಾಲೆ ಕಾಲೇಜನ್ನು ನಡೆಸ್ತಾ ಇರುವವು. ಅದರಿಂದ ನಾನು ಮಕ್ಕಳ ಕ್ಲಾಸಿಗೆ ಹೋಗ್ತಾ ಇದ್ದೆ. ವಿದ್ಯಾಗಮ ಆಗಬೇಕಿದ್ರೆ ಯಾವುದೋ ಒಂದು ಗುಡ್ಡದ ತುದಿಯಲ್ಲಿ, ಯಾವುದೋ ಒಂದು ಭಜನಾ ಮಂದಿರದಲ್ಲಿ, ಯಾವುದೋ ಒಂದು ಸಹಕಾರಿ ಸಂಘದ ಸಭಾಂಗಣದಲ್ಲಿ ಆಗಬೇಕಿದ್ರೆ ನಾನು ಹೋಗಿ ಅಲ್ಲಿ ಮಕ್ಕಳಿಗೆ ಪಾಠ ಮಾಡುವಂಥ, ಅವರೊಟ್ಟಿಗೆ ಮಾತುಕತೆ ಮಾಡುವಂಥ ಸಂಗತಿಯನ್ನು ಮಾಡ್ತಾರೆ. ಆ ಸಣ್ಣ ವಯಸ್ಸಿನ ಮಕ್ಕಳು ಮಾನಸಿಕವಾಗಿ ಇವತ್ತು ಒಂದಷ್ಟು ಈ ಪಾಠ ಪ್ರವಚನಗಳಿಂದ ದೂರ ಹೋಗುವಂಥ ಸಂದರ್ಭಗಳಾಗಿದೆ ಗ್ರಾಮೀಣ ಭಾಗದಲ್ಲಿ. ಪೇಟೆ ಪಟ್ಟಣದಲ್ಲಿಯೂ ಬಹುಶಃ ಮಕ್ಕಳು ಇವತ್ತು ಡೈವರ್ಟ್ ಆಗಿದ್ದಾರೆ. ಒಂದಷ್ಟು ಪಾಠ ಪ್ರವಚನದ ಬಗ್ಗೆ ಆಸಕ್ತಿ, ಬೇರೆ ಚಟುವಟಿಕೆ, ಮೊಬೈಲ್ ಹಿಡಿದ ಮೇಲೆ ಅವರಿಗೆ ಬೇರೆ ಚಟುವಟಿಕೆಗಳು ಕೂಡ ಬಂದಿದೆ. ಇದರಿಂದ ಇವತ್ತು 100ಕ್ಕೆ 100 ಇಡೀ ದೇಶದಲ್ಲಿ ಶೈಕ್ಷಣಿಕವಾಗಿ ಒಂದಷ್ಟು ಸಮಸ್ಯೆಗಳಾಗಿದೆ. ಬಹುಶಃ ಇದನ್ನು ಸರಿಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಹೋಗಬೇಕಾಗಿದೆ. ಇವತ್ತು ಸರ್ಕಾರದ ಜವಾಬ್ದಾರಿ ಇದೆ, ಸಂಘ ಸಂಸ್ಥೆಗಳ ಜವಾಬ್ದಾರಿ ಇದೆ, ಮಕ್ಕಳ ಹೆತ್ತವರ ಜವಾಬ್ದಾರಿ ಇದೆ.
ಅದರಿಂದ ಮುಂದಿನ ದಿನಗಳಲ್ಲಿ ಬಹುಶಃ ಮಕ್ಕಳ ಬಗ್ಗೆ ವಿಶೇಷ ಕಾಳಜಿ ವಹಿಸುವಂಥ ಸಂಗತಿಯನ್ನು ಇಡೀ ಸಮಾಜ ಮಾಡಬೇಕಾಗಿದೆ. ಓಕೆ, ಜೊತೆಗೆ ಯುವಕರು ಮೈದಾನದಲ್ಲಿ ಆಟ ಆಡಿದ್ರೆ ಲಾತಿ ಚಾರ್ಜ್ ಆಗ್ತಾ ಇದೆ. ಹಾಗಾದರೆ ಅವರು ಒಳಗೆ ಇರಬೇಕು. ಹೌದು, ಅನಿವಾರ್ಯ, ಕೋವಿಡ್ನಿಂದ ಯಾರು ಹೊರಗೆ ಹೋಗುವಾಗಿಲ್ಲ. ಆದರೆ ಗ್ರೌಂಡಲ್ಲಿ ಆಟ ಆಡಿದರೆ ಇನ್ನೂ ಅವರಿಗೊಂದು ಸ್ವಲ್ಪ ವ್ಯಾಯಾಮ ಸಿಗ್ತದೆ. ಅವರ ಪ್ರತಿನಿತ್ಯದ ಒಂದು ಜಾಯಮಾನ ಅದೊಂದು ವ್ಯಾಯಾಮ ಕೂಡ ಹೌದು. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗ್ಬೋದು ಅಂತ ಅನ್ನೋದು, 4 ಗೋಡೆಯ ನಡುವೆ ನೀವು ಅಲ್ಲೇ ಇರಬೇಕು ಅಂತ ಹೇಳಿ ಆಯ್ತಪ್ಪ, ಒಂದು 15 ದಿನ 20 ದಿನ ಅಥವಾ 1 ತಿಂಗಳು, ಇನ್ನೂ 2 ತಿಂಗಳು 3 ತಿಂಗಳು ಹೀಗೆ ಮುಂದುವರೆದಾಗ ನೀವು ಅಲ್ಲೇ ಇರಬೇಕು ಅಂದರೆ ಅವರ ಬೆಳವಣಿಗೆ ಮೇಲೆ ಬಹಳ ದೊಡ್ಡ ಪ್ರಭಾವವನ್ನು ಬೀರುವುದಿಲ್ವೇ? ಅದು ಅಡ್ಡದಾರಿ ಹಿಡಿದಿಲ್ಲ. ನೀವು ಹೇಳಿದ್ದು ಒಂದು ರೀತಿಯಲ್ಲಿ ಸರಿ ಇದೆ. ಆದರೆ ಆ ಮನೆಯಲ್ಲಿರುವಂಥ ಹಿರಿಯರು, ಅನಾರೋಗ್ಯ ಪೀಡಿತರು, ಏನು ಒಂದಷ್ಟು ಶಕ್ತಿಹೀನತೆ ಇರುವಂಥ, ಹ್ಯುಮಿನಿಟಿ ಪವರ್ ಕಡಿಮೆ ಇರುವಂಥವರು, ಬಹುಶಃ ಈ ಮಕ್ಕಳು ಹೊರಗೆ ಹೋಗಿ ಆ ಮಕ್ಕಳ ಜೊತೆ ಆಟ ಆಡಿ ಏನಾದರೂ ಕೋವಿಡ್ ಪಾಸಿಟಿವ್ ಬಂದಾಗ ಯಾವುದೇ ಸಿಂಪ್ಟಮ್ ಇಲ್ಲದಂಥ ಸಂದರ್ಭದಲ್ಲಿ ಬಹುಶಃ ಆ ಮನೆ ಮಂದಿಗೆಲ್ಲ ಸ್ಪ್ರೆಡ್ ಆಗುವಂಥ ಸಂದರ್ಭಗಳು ಇದೆ. ಅದಕ್ಕೆ ಬೇಕಾಗಿ ಸರ್ಕಾರ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ತಂದಿದೆ. ಮಕ್ಕಳು ಒಟ್ಟು ಸೇರಿದಾಗ ಯಾವುದೋ ಒಂದು ಕೋವಿಡ್ ಪಾಸಿಟಿವ್ ಇರುವ ಮನೆಯಿಂದ ಒಬ್ಬ ವಿದ್ಯಾರ್ಥಿ ಇಲ್ಲದ್ರೆ ಹುಡುಗ ಬಂದು ಇಲ್ಲಿ ಆಟ ಆಡಿದಾಗ ಅವನಿಗೆ ಯಾವುದೇ ಸಿಂಪ್ಟಮ್ಗಳು ಇರುವುದಿಲ್ಲ. ಅವ ದಷ್ಟಪುಷ್ಟ ಆಗಿರ್ತಾನೆ, ಶಕ್ತಿ ಇರ್ತದೆ, ಬಿಸಿ ರಕ್ತ ಇರ್ತದೆ, ಯಾವುದೇ ಲಕ್ಷಣಗಳು ಬಂದು ಯುವಕರು ಈಗ IPL ಬೆಟ್ಟಿಂಗ್ ಕಟ್ಟುವುದಕ್ಕೆ ಅಷ್ಟೇ ಸೀಮಿತ ಆಗಿಬಿಟ್ಟಿದ್ದಾರೆ. ಆಟ ಆಡುವಂತ ಮನಸ್ಸು ಇಲ್ಲ. ಅದರಿಂದ ಸಂದರ್ಭಗಳು ಬಂದಾಗ ಇನ್ನೂ ಮತ್ತಷ್ಟು ಹಿಂದಕ್ಕೆ ತಗೊಂಡು ಅದಕ್ಕೆ ಬೇಕಾಗಿ ಸ್ವಲ್ಪ ರೆಸ್ಟ್ರಿಕ್ಷನ್ ಮಾಡಿದ್ದಾರೆ. ಯಾಕಂದ್ರೆ ಹಿರಿಯರ ಮನಸ್ಸಲ್ಲಿ ಇಟ್ಟುಕೊಂಡು ಒಂದಷ್ಟು ಅಲ್ಲಿರುವಂಥ ಅನಾರೋಗ್ಯ ಪೀಡಿತರಿರ್ಬೋದು, ಇವತ್ತು BP, ಶುಗರ್, ಬೇರೆ ಬೇರೆ ಕಾಯಿಲೆ ಇರುವವರು ಒಂದು ಮನೆಯಲ್ಲಿ ಇರ್ತಾರೆ. ಆಗ ಯುವಕರು ಹೊರಗೆ ಹೋಗಿ ಜನರೊಟ್ಟಿಗೆ ಸಂಪರ್ಕ ಆಟ ಆಡುವಾಗ ಯಾರು ಮಾಸ್ಕ್ ಹಾಕೋದಿಲ್ಲ. ಇದಕ್ಕೆ ಬೇಕಾಗಿ ಸ್ವಲ್ಪ ನಿಯಂತ್ರಣವನ್ನು ಮಾಡುವಂಥ ಸಂಗತಿ ಮಾಡಿದ್ದಾರೆ. ಆದರೆ ಅಲ್ಲೇ ಹಳ್ಳಿಯಲ್ಲಿ ಬಹುಶಃ ಗ್ರಾಮೀಣ ಭಾಗದಲ್ಲಿ ಅಂತೂ ಅಂತ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ, ಅಂತ ಸಮಸ್ಯೆಗಳಿಲ್ಲ, ಆಟ ಆಡ್ತಾರೆ. ನಗರ ಭಾಗದಲ್ಲಿ ಹೌದು. ಯಾಕಂದ್ರೆ ಹಳ್ಳಿಯಲ್ಲಿ ಒಂದು ಅಂಗಳ ಇರ್ತದೆ, ಅವ್ರದ್ದಿ ಗ್ರೌಂಡ್ ಅಂತಲ್ಲ, ಅಂಗಳ ಇರ್ತದೆ, ಅಲ್ಲೇ ಇರ್ತಾರೆ. ಅಲ್ಲಿ ಅಷ್ಟು ಸಮಸ್ಯೆಗಳಿಲ್ಲ. ಪೇಟೆ ಪಟ್ಟಣದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಆದರೆ ಪೇಟೆ ಪಟ್ಟಣದಲ್ಲಿ ಅಷ್ಟೇ ಕೋವಿಡ್ ಕೂಡ ಪ್ರಬಲವಾಗಿದೆ. ಆದ್ದರಿಂದ ಸ್ವಲ್ಪ ಮಕ್ಕಳು ನಿಜವಾಗಿ ನಮ್ಮ ಯುವಕರು ಕೋವಿಡ್ನಿಂದಾಗಿ ನಾನು ಹೇಳಿದಾಗೆ ಇವತ್ತು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಹಳಷ್ಟು ಅವರಲ್ಲಿ ಪರಿವರ್ತನೆಗಳಾಗಿದೆ. ಏನು ಇವತ್ತು ಯಾವುದೋ ಒಬ್ಬ ಯುವಕ ವಿದ್ಯಾವಂತ ಆಗಬೇಕು, ಏನೋ ಒಂದು ಉದ್ಯೋಗ ಬೇಕು ಅಂತ ಹೇಳಿದಾಗ ಇವತ್ತು ಅವ ಮಧ್ಯದಲ್ಲಿ ವಿದ್ಯೆಯನ್ನು ಮೊಟಕುಗೊಳಿಸುವ ಸಂಗತಿಗಳು ಕೂಡ ಆಗ್ತಾ ಇದೆ. ಹೌದು, ವ್ಯತಿರಿಕ್ತ ಪರಿಣಾಮಗಳು ಒಂದು ಕುಟುಂಬದಲ್ಲಿ ಆಗ್ತಾ ಇದೆ. ಓಕೆ, ಒಬ್ಬರು ವಿನಾಯಕ್ ಅವರು ಪುತ್ತೂರಿನಿಂದ. ನಮಸ್ಕಾರ ವಿನಾಯಕ್. ನಮಸ್ತೆ ಸರ್. ನಮಸ್ಕಾರ ವಿನಾಯಕ್ರೆ, ಹೇಳಿ. ನಮಸ್ತೆ ಸರ್. ಕೋಟ್ ರೋಡ್ ಮಾತಾಡೋಣ. ಪಲ್ಲೆ ಸರ್, ಬಾರಿ ಎಡ್ಡೆ ವೇಲೆ ಮಲ್ತಂದಿಲ್ಲ ಸರ್. ಧನ್ಯವಾದ. ಆಕ್ಸಿಜನ್ ಪ್ಲಾಂಟ್, ಗಿರಿಜಾ ಕ್ಲಿನಿಕ್ ನೀರು ಕೋವಿಡ್ ಮಲ್ಪನ ಒಂಜಿ ಉಪಾಯ ಬಾರಿ ಖುಷಿ ಆಂಡ್ ಇಂಚನೆ ಇರು ನನ್ನದ ಎಡ್ಡೆ ಬೇಲೆ ಮಲ್ಪೋಡು ಊರಿಗೂ. ಧನ್ಯವಾದ. ಸಂಪೂರ್ಣ ಸಪೋರ್ಟ್ ಉಂಟು ಸರ್. ನಿಗಲ ಸಹಕಾರ ಇತ್ತು ನಾನೊಂದು ಜಾತಿ ಬೇಲೆ ಮಲ್ಪರಾಪುಂಡು. ಖಂಡಿತ ಇರು ಎಂಕ್ಲಿಗೆ ಸಪೋರ್ಟ್ ಮಲ್ಪೋಡು ಮಾತ್ರ ಸಪೋರ್ಟ್ ಇರಾಗ ಏಪಲ್ಲ ಉಂಡು. ವಿನಾಯಕರ ಧನ್ಯವಾದ. ಹೌದು ಸರ್, ಹೌದು ಸರ್. ಎಸ್ ವಿನಾಯಕ್, ಥ್ಯಾಂಕ್ ಯು ಸರ್. ಕೊನೆಯದಾಗಿ ಎಲ್ಲ ಸಂಕಷ್ಟಗಳಿಂದ ನಾವು ಹೊರಬರಬೇಕಾಗಿದೆ ಅಂತ ಅನ್ನುವಂಥದ್ದು ಒಂದು, ಎಲ್ಲ ಸಮಸ್ಯೆಗಳು ಬರ್ತವೆ, ಸಮಸ್ಯೆಗಳಿಂದಲೂ ಹೊರಬರಬೇಕಾಗಿದೆ ಅಂತ ಅನ್ನುವಂಥದ್ದು ಒಂದೊಂದು. ಗ್ರಾಮೀಣ ಭಾಗದಲ್ಲಿ ನೀವೀಗಾಗಲೇ ಹೇಳುವಾಗ ಮತ್ತು ಜನರು ಕೂಡ ಮಾತಾಡುವಾಗ ಅಂಥ ಸಂದಿಗ್ಧ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಬಹುಶಃ ಗ್ರಾಮೀಣ ಭಾಗದ ಜನ ತುಂಬ ಗಟ್ಟಿಯಾಗಿದ್ದಾರೆ, ಮಾನಸಿಕವಾಗಿ ಗಟ್ಟಿಯಾಗಿದ್ದಾರೆ ಮತ್ತು ದೈಹಿಕವಾಗಿ ಕೂಡ ಅಷ್ಟೇ ಗಟ್ಟಿ ಇದ್ದಾರೆ ಅಂತ ಅನ್ನುವಂಥದ್ದು. ಸೊ ಹಾಗಾಗಿ ಬಹುಶಃ ಅಂಥ ಪರಿಸ್ಥಿತಿ ಖಂಡಿತವಾಗಿ ಬರೋದು ಅಂತ ಅನ್ನುವಂಥದ್ದು. ಆದರೆ ನೀವು ಈಗಾಗಲೇ ಎಲ್ಲ ರೀತಿಯ ಸೆಟಪ್ಗಳನ್ನು ಮಾಡಿಕೊಂಡಿದ್ದೀರಿ. ಹೇಗೆ ಎದುರಿಸುವಂಥದ್ದು ಇನ್ನು ಮುಂದೆ ಪುತ್ತೂರಿನಲ್ಲಿ ಅದನ್ನು ಯಾವ ರೀತಿ ತಯಾರಾಗಿದ್ದೀರಿ ನೀವು ಅಂತ ಕೊನೆಯದಾಗಿ? ಜನರನ್ನೀಗ ಒಂದು ಮಾನಸಿಕವಾಗಿ ತಯಾರುಗೊಳಿಸಬೇಕು. ಜನರು ಮನೆಯಿಂದ ಹೊರಗೆ ಬರದೆ ಮನೆಯಲ್ಲೇ ಇದ್ದುಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ನಾವು ಒಂದು ಸಂದೇಶವನ್ನು ಕೊಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ಇನ್ನೊಂದು, ಬೇರೆ ಊರಿಂದ ಬರುವವರ ಬಗ್ಗೆ ಎಚ್ಚರಿಕೆ ಇರಬೇಕು ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದೇವೆ. ಅನಿವಾರ್ಯವಾಗಿ ಒಂದು ಕೋವಿಡ್ ಪಾಸಿಟಿವ್ ಬಂತು ಅಂತ ಆದಾಗ ಅವನನ್ನು ಸಪರೇಟಾಗಿ ಕ್ವಾರಂಟೈನಲ್ಲಿ ಇಡಬೇಕು, ಅವನ ಸಂಪರ್ಕದಲ್ಲಿ ಇರಬಾರ್ದು ಎನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದೇವೆ. ಅದರ ಒಟ್ಟಿಗೆ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಕೊಡಲಿಕ್ಕೆ ಎಲ್ಲ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಆ ಜಾಬ್ ಕಾರ್ಡ್ಗಳನ್ನು ಮಾಡಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗೂ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ.
ಅದೇ ರೀತಿಯಲ್ಲಿ ಈಗಾಗ್ತಿರೋಂಥ ಕಟ್ಟಡ ಕಾಮಗಾರಿ ಇರ್ಬೋದು, ರಸ್ತೆ ಕಾಮಗಾರಿ ಇರ್ಬೋದು, ಇದನ್ನು ನಿಲ್ಲಿಸಬಾರ್ದು, ಅಲ್ಲಲ್ಲೇ ಮಾಡಬೇಕು. ಅಲ್ಲಿರುವಂಥ ಕಾರ್ಮಿಕರ ಸದ್ಬಳಕೆ ಆಗಬೇಕು. ಆ ಕಾರ್ಮಿಕರು ಪೇಟೆ ಪಟ್ಟಣಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಯೋಚನೆ ಮಾಡಿದೆ. ಅವರಿಗೆ ಯಾವುದೇ ಆಹಾರ ಸಾಮಗ್ರಿಗಳ ಕೊರತೆ ಆಗಬಾರ್ದು ಅಂತೇಳಿ ಗ್ರಾಮೀಣ ಭಾಗದಲ್ಲಿರುವಂಥ ನಮ್ಮ ರೇಷನ್ ಶಾಪಲ್ಲಿ ಈಗ ವ್ಯವಸ್ಥೆಯನ್ನು ಪಂಚಾಯತ್ ಮಟ್ಟದಿಂದ ಮನೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆ. ಯಾವುದು ಕೋವಿಡ್ ಬಂದಾಗ ಆ ಮನೆಗೆ ಅಗತ್ಯ ವಸ್ತುಗಳನ್ನು, ಅಗತ್ಯ ಆಹಾರವನ್ನು ಅಂದರೆ 3 ಹೊತ್ತಿನ ಊಟ ತಿಂಡಿಯನ್ನು ಕೂಡ ಆ ಮನೆಗೆ ಸಪ್ಲೈ ಮಾಡುವಂಥ ಸಂಗತಿಯನ್ನು ನಾವು ಈಗ ಗ್ರಾಮೀಣ ಭಾಗದಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ನಾವು ಇವತ್ತು ಅಲ್ಲಿರುವಂಥ ಪಂಚಾಯತ್ ಇರ್ಬೋದು, ಸ್ಥಳೀಯ ಸಂಘ ಸಂಸ್ಥೆಗಳಿರ್ಬೋದು, ಯುವಕ ಮಂಡಲ, ಯುವತಿ ಮಂಡಲ, ಬೇರೆ ಬೇರೆ ನಮ್ಮ ಸಂಘಟನೆಗಳಿದೆ, ಜಾತಿ ಸಂಘಟನೆಗಳಿದೆ, ಬೇರೆ ಬೇರೆ ಧಾರ್ಮಿಕ ಮುಖಂಡರಿದ್ದಾರೆ. ಇವರ ಸಹಕಾರವನ್ನು ಪಡ್ಕೊಂಡು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಒಟ್ಟು ಎಲ್ಲಿಯಾದರೂ ಇನ್ನೂ ವಿಕೋಪಕ್ಕೆ ಹೋದರೆ ನಾವು ಏನೇನು ಮಾಡಬೇಕು ಆ ಕೆಲಸಕ್ಕೆ ಈಗಾಗಲೇ ಕೋವಿಡ್ ಆಸ್ಪತ್ರೆಗಳನ್ನು, ಕೋವಿಡ್ ಕೇರ್ ಸೆಂಟರ್ಗಳನ್ನು, ಆಕ್ಸಿಜನ್ ಬೆಡ್ಗಳನ್ನು, ಅದೇ ರೀತಿಯಲ್ಲಿ ವೈದ್ಯರು, ದಾದಿಯರು ಯಾರ್ಯಾರು ಅದಕ್ಕೆ ವ್ಯವಸ್ಥೆ ಬೇಕು ಅದಕ್ಕೆಲ್ಲ ವ್ಯವಸ್ಥೆಯನ್ನು ಕೂಡ ಇವತ್ತು ಕೊನೆಯ ಕರೆ ಜೀವನ್ ಉಪ್ಪಂಗಳದಿಂದ. ನಮಸ್ಕಾರ ಜೀವನ್. ನಮಸ್ಕಾರ ಜೀವನ್ರೆ. ಪಲ್ಲೆ ಜೀವನ್ರೆ ಸರ್ ಎಂಕಲ್ ಎಲ್ಲಡೆ 1ನೇ ತಾರೀಕು ಪೂರ ಪಾಸಿಟಿವ್ ಒಂದು ಬರ್ತೇನೆ ಸರ್. ಅದು ಇಮಿಡಿಯೇಟ್ಲಿ ಕೊಂಚ ಪುತ್ರ ಮರ್ದು ಕೊರ್ತಿರ್ತೇವೆ ಐನ ತಿಳ್ಕೊಂಡ್ ಹೊರಡಿತೀನಿ. ನಾನು ಎಂಕ ಅರ್ಜೆಂಟ್ ರಾಧ ಮಲ್ಪುಣಿಂದ ಐತಿ ರಪ್ಪ ಇನ್ನೊಂಜಿ ಕೋವಿಡ್ ಫಾರಂ ಫೋನ್ ಇಮಿಡಿಯೇಟ್ಲಿ ಇಂಚ ಕೆಲಸ ಮಂತಿರು ಪಂಡ ರಪ್ಪ ವ್ಯವಸ್ಥೆಯನ್ನು ಮಂತಿರು ಒಂಜಿ ಪಿರೊಂಜಿ ಪನ್ನ ಒಂಜಿ ಐಟಮ್ ಮಾರತ್ತಂడి ಐತು ಬಡದು ಪಿರ ಬೋದು ಪಿರ ಪುತ್ತೂರು ಹಿಡಿದು 15 ಕಿಲೋಮೀಟರ್ ಇಂಕಲ್ನ ಊರಿಗೆ ಬರ್ತದು ಒಂಜಿ ದಾದ ಮಂಡ ಒಂಜಿ ನಮಕ್ ಒಂಜಿ ಧೈರ್ಯ ಕೊರ್ದು ಪೋಯರ ಆತು ಎಡ್ಡ ರೀತಿ ಒಂಜಿ ಕೋವಿಡ್ ವಾರಂ ನಿಕ್ಲ ಕೆಲಸ ಮಂತದುಂಡು. ಧನ್ಯವಾದ ಅಂಚನೆ ಅದು ಅಕ್ಲು ಪೂರ ಎಡ್ಡೆ ಒಂಜಿ ಉಮೇದ್ ಖಾಲಿ ಮರ್ದುಕೊಂಡದ ಕೊರ್ಪಿನ ಮಾತ್ರ ನಮಕ್ 5 ಬುಕ್ ಸುಮಾರು ತತ್ತಿ ಫೋನ್ ಮಂತೊಂದಿಲ್ಲ ಎಂಚೊಲ್ಲರು ಆರೋಗ್ಯ ದಾನೆ ಇಂಚಿನ ಕೆಲಸ ಇರ್ನ ಕಡೆ ಆವಂದಿಲ್ಲ ಸರ್. ನಮ್ಮೆಲ್ಲ ಎಡ್ಡೆ ರೀತಿ ಕೆಲಸ ಆವಡು ಜೀವನ್ ರೇ ಧನ್ಯವಾದ. ಜನಕ್ಕೆ ಎಣ್ಣೆ ಜಾಸ್ತಿ ಎಕ್ಸ್ಪೆಕ್ಟ್ ಮಂತೊಂದಿಲ್ಲ ಏನು ಸಹಕಾರ ಇಪ್ಪಡು ಪೂರ್ತಿ. ಓಕೆ, ಥ್ಯಾಂಕ್ ಯು ಜೀವನ್. ಎಸ್ ಸರ್, ಅಂತೂ ಫುಲ್ ಸೆಟಪ್ ಯಾವುದೇ ರೀತಿಯಲ್ಲಿ ಜನರಿಗೆ ತೊಂದರೆ ಆಗಿದಂಥ ರೀತಿಯಲ್ಲಿ ಪುತ್ತೂರು ಕೋವಿಡ್-19ಗೆ ಎದುರಿಗೆ ನಿಂತಿದೆ ಅಂತ ಅನ್ನೋದನ್ನು ಹೇಳ್ಬೋದಾಗಿದೆ ಅಂತ ಅನ್ನುವಂಥದ್ದು. 100ಕ್ಕೆ 100 ನಾವು ಕೋವಿಡ್ ಮುಕ್ತ ಬೂತುಗಳು, ಕೋವಿಡ್ ಮುಕ್ತ ವಾರ್ಡ್ಗಳು, ಕೋವಿಡ್ ಮುಕ್ತ ಪುತ್ತೂರು ಆಗಬೇಕು ಅಂತ ನಮ್ಮ ನಿರ್ಧಾರ. ಅದಕ್ಕೆ ಏನೇನು ಮಾಡಬೇಕೋ ದಿನದ 24 ಗಂಟೆ ಕೆಲಸ ಮಾಡಲಿಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಬದ್ಧನಾಗಿದ್ದೇನೆ. ಬಹುಶಃ ನನಗೂ ಸ್ವಲ್ಪ ಆರೋಗ್ಯ ಇರುವ ಕಾರಣ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯಲ್ಲಿ ಜನರ ಹಾರೈಕೆಗಳು, ಜನರ ಸಹಕಾರ, ಪೂರ್ತಿ ನಮ್ಮ ಸರ್ಕಾರದ ವ್ಯವಸ್ಥೆ ಕೂಡ ಒಟ್ಟು ನಮ್ಮ ಪರವಾಗಿ ನಿಂತು ಇವತ್ತು ಕೆಲಸ ಮಾಡಿ ಜನ ಹಿತವನ್ನು ಕಾಪಾಡುವಂಥ, ಜನರ ಆರೋಗ್ಯವನ್ನು ಕಾಪಾಡುವಂಥ ಸಂಗತಿ ಮಾಡಿದೆ. ಅದಕ್ಕಾಗಿ ನಾನು ನಮ್ಮೆಲ್ಲ ಇಲಾಖೆಗಳ ಮುಖ್ಯಸ್ಥರು, ನಮ್ಮ ಜನಪ್ರತಿನಿಧಿಗಳು ಮತ್ತು ನಮ್ಮ ಸಾರ್ವಜನಿಕ ಸಹಕಾರದಲ್ಲಿ ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ತುಂಬ ಜನರಿಗೆ ಹಾರೈಕೆ ಮಾಡಿದ್ದಾರೆ. ಅವರ ಹಾರೈಕೆಯಿಂದಾಗಿ ನಮಗೆ ಮತ್ತಷ್ಟು ಶಕ್ತಿ ಬಂದಿದೆ, ಇನ್ನಷ್ಟು ಕೆಲಸ ಮಾಡುವ ಅಂತೇಳಿ. ಹಾರೈಕೆ ಮಾಡಿದಂಥ ಎಲ್ಲ ನಮ್ಮ ಬಂಧುಗಳಿಗೂ ಒಬ್ಬ ಶಾಸಕರ ನೆಲೆಯಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಎಲ್ಲ ಬಂಧುಗಳಿಗೂ ಆರೋಗ್ಯ ಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತೇಳಿ ಆ ಭಗವಂತನಲ್ಲಿ ಹಾರೈಸಿ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶುಭಾಶಯಗಳು ಸರ್. ಧನ್ಯವಾದ ಮತ್ತು ಥ್ಯಾಂಕ್ ಯು ಸರ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.